ಕೇಳಿಸ್ತಾನೆ ಇಲ್ಲ. ಕೇಳಿಸ್ತಾ ಇಲ್ಲ ಮಾತಾಜಿ, ತುಂಬಾ ಲೋ ವಾಯ್ಸ್ ಇದೆ. ಕೇಳಿಸ್ತಾ ಇಲ್ಲ. ಹೌದಾ? ಹೌದು ಮಾತಾಜಿ. ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ರೂಪಶ್ಚ ಕೃಪಾ ಸಿಂಧುಭ್ಯ ಏವ ಚ. ಈಗ ಕೇಳ್ತದಾ? ಹಾ, ಪರವಾಗಿಲ್ಲ ಮಾತಾಜಿ. ಓಕೆ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ನಮಃ. ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ. ಮಾತಾಜಿ ಕೇಳಿಸ್ತಾ ಇಲ್ಲ ಮಾತಾಜಿ. ಪುನಃ ಕೇಳಿಸುತ್ತಿಲ್ಲವಾ? ತುಂಬಾ ಸ್ಲೋ ಇದೆ ಮಾತಾಜಿ. ಇನ್ನು ಇಲ್ಲಿ ಲೈನ್ ಇದಾಗಿದೆ ನೋಡಲ್ಲ. ವ್ಯಾಲ್ಯೂಮ್ ಮಿಕ್ಸರ್. ಚಪ್ಲಿ ಇರ್ತಿಕ್ಕ ಚಪ್ಲಿ. ಓಕೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಈಗ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಈಗ ಕೇಳ್ತದ ಮಾತಾಜಿ? ಸ್ವಲ್ಪ ಸ್ಲೋ ಮಾತಾಜಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ 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 ಚೈತನ್ಯ ಜಯ ನಿತ್ಯಾನಂದ, ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಎಕೋ ಆಗ್ತಾ ಇದೆ ಮತ್ತೆ, ಎಕೋ ಆಗ್ತಾ ಇದೆ. ಓಕೆ. ಗೋವರ್ಧನಂದರಂ ಒಂದೇ ಹಾಡ್ಬೋದು. ರೀಡಾ ಮಾತಾಜಿ? ಲಲಿತಾ ಮಾತಾಜಿಯನ್ನು ಹೋಸ್ಟ್ ಮಾಡಿ ಮಾತಾಜಿ. ಸ್ನಾನ ಮಾಡ್ತೀನಿ. ರೋಗ್ಯಕ್ಕೆ ಹಾಕ್ತಾನೆ, ರೋಗ್ಯಕ್ಕೆ ಹಾಕ್ಬಿಡು. ನಮಗೆ ಈ ಚೈತನ್ಯ ಚರಿತಾಮೃತ ಈ ಪುಸ್ತಕವನ್ನು ಓದಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯಿ ಇಲ್ಲಿ ಅಧ್ಯಕ್ಷರಾದ
ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ ಇವರಿಗೂ ಕೂಡ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲ ಗುರುವೃಂದದವರಿಗೂ ಕೂಡ ನಾನು ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಸ್ಕ್ರೀನ್ ಶೇರ್ ಮಾಡಲಿಕ್ಕೆ ಆಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ರೀನಾ ಮಾತಾಜಿ ಬಸ್ಸಲ್ಲಿದ್ದಾರೆ. ಓಕೆ, ಪುಸ್ತಕದಿಂದ ಓದೋಣ ಅಷ್ಟರ ತನಕ. ಅಥವಾ ಕಾಲ್ ಕೊಡ್ತೇನೆ. ಆಯ್ತು, ರೆಕಾರ್ಡ್ ಆಗಿದೆ. ಹೌದೌದು, ಆದ್ರೆ ಇದು ಆಗ್ಲಿಲ್ಲ. ಹೋಸ್ಟ್ ಕೊಟ್ಟು ಹೋಸ್ಟ್ ಮಾಡ್ಬೇಕು ನಿಮ್ಮನ್ನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನು ಕೇಳಿಸ್ತಾ ಇಲ್ಲ ಮಾತಾಜಿ. ಹರೇ ಕೃಷ್ಣ, ಮ್ಯೂಟ್ ಅಲ್ಲಿ ಇದ್ದಾರೆ ಅವ್ರು. ಓ, ನಾನು ಮ್ಯೂಟ್ ಅಲ್ಲಿ ಇದ್ದೇನೆ. ಸರಿ, ಲಲಿತಾ ಮಾತಾಜಿ ನೀವು ಶೇರ್ ಮಾಡಿ, ಯಾಕಂದ್ರೆ ನಾನು ಶೇರ್ ಮಾಡಿದ್ರೆ ಮಧ್ಯದಲ್ಲಿ ಹೋಗ್ತದೆ. ಹೌದಾ? ರೀನಾ ಮಾತಾಜಿ ನೀವು ಸ್ಟಾರ್ಟ್ ಮಾಡ್ತೀರಲ್ಲ? ಮಾತಾಜಿ ಒಂದ್ 10 ಮಿನಿಟ್ಸ್ ಮಾತಾಜಿ. ಇವತ್ತು ಮಳೆ ಬರ್ತಿದೆ, ಓಕೆ ಟ್ರಾಫಿಕ್ ಓಕೆ ತುಂಬಾ ಇತ್ತು. ಇವಾಗ ರೀಚ್ ಆಗ್ಬಿಟ್ಟು ಮನೆಗೆ ಹೋಗಿ ಓಕೆ, ಅಷ್ಟು ತನಕ ಮಾಡ್ತೇನೆ. ಹ್ಯಾಂಡ್ ರೈಸ್ ಮಾಡ್ತೀನಿ. ಹಾ ಹಾ, ಓಕೆ. ನಂಗಾರೆ ಇನ್ನೊಂದ್ರಲ್ಲಿ ಜಾಯಿನ್ ಆಗ್ಬೇಕು ಮಾತಾಜಿ. ಹೌದಾ, ನೀವು ಅಷ್ಟೊತ್ತಿಗೆ ರೆಡಿ ಆಗಿರಿ, ನೋಡ್ತೀನಿ. ಹೊರಟಾಗಿಲ್ಲ, ಎಲ್ಲಿ ಹೋಯ್ತಪ್ಪ? ಹರೇ ಕೃಷ್ಣ 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 ಹರೇ ಹರೇ. ಓದಿ. ಕೃಷ್ಣ ನಾಮೇಯಿ ಆನಂದ ಸಿಂಧು ಆಸ್ವಾದನ, ಬ್ರಹ್ಮಾನಂದ ತಾರ ಆಗಿ ಕಾತೋದ ಕಸಮ. ಕಾಣ್ತಾ ಇಲ್ಲ ಮಾತಾಜಿ. ಬರ್ಲಿಲ್ಲ ಮಾತಾಜಿ, ಬರ್ಲಿಲ್ಲ. ಬರ್ಲಿಲ್ಲವಾ? ಓಕೆ, ಬರ್ತದೆ ಈಗ. ರೀನಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿರೋದು ಹೋಸ್ಟ್ ಮಾಡಿ ಮಾತಾಜಿ. ಮಾತಾಜಿ ಮಾಡ್ತೀನಿ, ಒಂದೇ ಒಂದ್ ನಿಮಿಷ ಮಾಡ್ತೀನಿ ಮಾತಾಜಿ. ಹಾ, ಈಗ ಬಂತು. ಓದಿಸಿ ಮಾತಾಜಿ ಇದ್ದಾನೆ ಯಾರ ಹತ್ರ? 97.
ಎ ಮಂಜುಳಾ ಮಾತಾಜಿ. ಕೇಳಿಲಿ 6:30 ಹೋಗೋಣ. ಹರೇ ಕೃಷ್ಣ ಮಾತಾಜಿ, ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಒಂದ್ ನಿಮಿಷ. ಮಾತಾಜಿ ಅವರ ಹೆಸರು ಎತ್ತಿ ಹೇಳ್ತಾರೆ ಆಲ್ಫಾಬೆಟ್ ಪ್ರಕಾರ, ಹಾಗೆ ಓದಿ ಮಾತಾಜಿ, ಇದ್ರೆ ಕನ್ಫ್ಯೂಸ್ ಆಗ್ತದೆ ಮಧ್ಯೆ ಮಧ್ಯೆ ಓದಿದ್ರೆ. ಓದ್ಲಾ ಮಾತಾಜಿ ಶ್ಲೋಕ? ಓದಿ ಓದಿ. ಕೃಷ್ಣ ನಾಮೆಯೇ ಆನಂದ ಸಿಂಧು ಆಸ್ವಾದನ, ಬ್ರಹ್ಮಾನಂದ ತಾರ ಆಗೆ ಖಾತೋದಕ ಸಮ. ಕೃಷ್ಣನಾಮ, ಪ್ರಭುವಿನ ಪವಿತ್ರ ನಾಮದಲ್ಲಿ. ಏ ಯಾವುದು? ಆನಂದ, ದಿವ್ಯವಾದ ಆನಂದ. ಸಿಂಧು, ಸಮುದ್ರ. ಆಸ್ವಾದಿಸುವುದು. ಬ್ರಹ್ಮ ಆನಂದ, ನಿರಾಕಾರದ ಅರಿವಿನ ದಿವ್ಯ ಆನಂದ. ತಾರ, ಅದರ. ಹಾಗೆ, ಮುಂದೆ. ಖಾತ, ಉದಕ. ಕಾಲುವೆಯಲ್ಲಿನ ಆಳವಿಲ್ಲದ ನೀರು. ಸಮ, ಸಮ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಗೆ ಲಭಿಸುವ ದಿವ್ಯಾನಂದ ಸಾಗರಕ್ಕೆ ಹೋಲಿಸಿದರೆ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರದಿಂದ ಲಭಿಸುವ ಆನಂದವು ಬ್ರಹ್ಮಾನಂದ ಕಾಲುವೆಯಲ್ಲಿನ ಆಳವಿಲ್ಲದ ನೀರಿನ ಹಾಗೆ. ಭಾವಾರ್ಥ: ಭಕ್ತಿ ರಸಾಮೃತ ಸಿಂಧುವಿನಲ್ಲಿ 1.1.38 ಹೀಗೆ ಹೇಳಿದೆ. ಬ್ರಹ್ಮಾನಂದೋ ಭವೇದ್ ಏಷ ಚೇತ್ ಪರಾರ್ಧ ಗುಣೀಕೃತಃ, ನೈತಿ ಭಕ್ತಿ ಸುಖಾಂ ಬೋಧೆ ಪರಮಾಣು ತುಲಾಂ ಅಪಿ. ನಿರಾಕಾರ ಬ್ರಹ್ಮನ್ ಅನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಲಭಿಸುವ ದಿವ್ಯಾನಂದವಾದ ಬ್ರಹ್ಮಾನಂದವನ್ನು ದಶಲಕ್ಷ ಬಾರಿ ಗುಣಿಸಿದರೆ ಬರುವ ಗುಣಲಬ್ಧವಾದ ಬ್ರಹ್ಮಾನಂದವನ್ನು ಪರಿಶುದ್ಧ ಭಕ್ತಿ ಸೇವೆಯಿಂದ ಲಭಿಸುವ ಆನಂದದ ಪರಮಾಣುವಿನಷ್ಟು ಭಾಗಕ್ಕೂ ಹೋಲಿಸಲಾಗದು. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ, ನೀವು ಮಾಡ್ತೀರಾ ಶೇರ್? ಹರೇ ಕೃಷ್ಣ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹೇಳುವುದಿಲ್ಲ. ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದರಿಂದ ವ್ಯಕ್ತಿಗೆ ಲಭಿಸುವಂತಹ ದಿವ್ಯ ಆನಂದ, ಅದು ಸಾಗರಕ್ಕೆ ಹೋಲಿಸಿದರೆ ಕೂಡ ಅಲ್ಲಿ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರದಿಂದ ಲಭಿಸುವಂತಹ ಆನಂದವು ಬ್ರಹ್ಮಾನಂದ, ಅಂದರೆ ಅದು ಕಾಲುವೆಯಲ್ಲಿನ ಆಳವಿಲ್ಲದ ನೀರಿನ ಹಾಗೆ ಈ ಬ್ರಹ್ಮನ್ ಸಾಕ್ಷಾತ್ಕಾರ. ಭಕ್ತಿರಸಾಮೃತ ಸಿಂಧುವಿನಲ್ಲಿ 1.138 ಈ ರೀತಿ ಹೇಳಿದೆ. ಬ್ರಹ್ಮಾನಂದೋ ಭವೇತ್ ಏಷ ಚೇತ ಪರಾರ್ಧ ಗುಣೀಕೃತ, ನೈತಿ ಭಕ್ತಿ ಸುಖಂ ಬೋಧೆ ಪರಮಾನು ತುಲಂ ಅಪಿ. ನಿರಾಕಾರ ಬ್ರಹ್ಮನನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಲಭಿಸುವ ಆ ದಿವ್ಯ ಆನಂದವಾದ ಬ್ರಹ್ಮಾನಂದವನ್ನು ದಶಲಕ್ಷ ಬಾರಿ ಗುಣಿಸಿದ್ರೆ ಬರುವಂತಹ ಗುಣಾಲಬ್ಧ ಎಷ್ಟು ಬಂತು ಗೊತ್ತಿಲ್ಲ ನನಗೆ. ಅಷ್ಟು ಪರಿಶುದ್ಧ ಭಕ್ತಿ ಸೇವೆಯಿಂದ ಲಭಿಸುವ ಆನಂದದ ಪರಮಾಣುವಿನಷ್ಟು ಭಾಗಕ್ಕೆ ಹೋಲಿಸಲಾಗದು. ಬ್ರಹ್ಮಾನಂದ ಫಸ್ಟ್ ನಿರಾಕಾರ ಬ್ರಹ್ಮನ್ ಸ್ಟೇಜಿಗೆ ಬಂದಾಗ ಆ ಸ್ಟೇಜಿಗೆ ಪುನಃ ನಾವು 10 ದಶಲಕ್ಷ ಬಾರಿ ಗುಣಿಸಿದ್ರೆ ಬರುವ ಗುಣಲಬ್ಧ ಬ್ರಹ್ಮಾನಂದ ಅಷ್ಟು ಹರಿಯುತ್ತದೆ. ಆಗ ಪರಿಶುದ್ಧ ಭಕ್ತಿ ಸೇವೆಯಿಂದ ಇದು ಲಭಿಸ್ತದೆ. ಈ ಆನಂದ ಪರಮಾಣುವಿನಷ್ಟು ಭಾಗಕ್ಕೂ ಕೂಡ ಹೋಲಿಸಲಿಕ್ಕೆ ಆಗದು. ಹರೇ ಕೃಷ್ಣ. ಲಲಿತಾ ಮಾತಾಜಿ ಶೇರ್ ಮಾಡ್ತೀರಾ? PDF ಕಳಿಸಿ ಮಾತಾಜಿ. ಕಳಿಸಿದ್ದೇನೆ. ಯಾವಾಗ? ಇವತ್ತಾ? ಹೌದು, ಇವತ್ತು ಸಂಜೆ ಕಳಿಸಿದ್ದೇನೆ. ಸಂಜೆದ್ದು ಅದು ಓಪನ್ ಮಾಡಿದೆ, ಅದ್ರಲ್ಲಿ ಇಲ್ಲ. ಇಬ್ಬರಿಗೂ ಕಳಿಸಿದ್ದೇನೆ. ಲೀನಾ ಮಾತಾಜಿಗೂ ಕಳಿಸಿದ್ದೇನೆ, ನಿಮಗೂ ಕಳಿಸಿದೆ. ಪುನಃ ಕಳಿಸ್ಬೇಕಾ? ಹೌದು, ನನ್ನ ಹತ್ರ ಇರೋದು ಪೇಜ್ ನಂಬರ್ 633 ತನಕ ಇದೆ. ಇದು 643 ಪೇಜ್. ಓಕೆ,
ಇದನ್ನು ಈಗ ಓದೋಣ. ಶ್ಲೋಕ 98. ತ್ವತ್ ಸಾಕ್ಷಾತ್ ಕರುಣಾಹ್ಲಾದ ವಿಶುದ್ಧಾಬ್ಧಿ ಸ್ಥಿತಾಸ್ಯಾಮಿ ಸುಖಾನಿ ಗೋಪದಾಯಂತೆ ಬ್ರಹ್ಮಣಿ ಅಪಿ ಜಗದ್ಗುರೋ. ಓದಿಸಿ ಮತ್ತೆ. ಯಶೋಧ ಮಾತಾಜಿ. ಯಶೋಧ. ಹಾ ಮಾತಾಜಿ. ಓದಿ. ಶ್ಲೋಕ 98. ತತ್ ಸಾಕ್ಷಾತ್ ಕರುಣಾನಂದ ವಿಶುದ್ಧಾಬ್ಧಿ ಸ್ಥಿತಾಕ್ಷಾಮಿ ಸುಖಾನಿ ಗೋಪದಾಯಂತೆ ಪ್ರಾಮಾಣಿ ಅಪಿ ಜಗತ್ ಗುರು. ತತ್ ನಿಮ್ಮ ಸಾಕ್ಷಾತ್ ಭೇಟಿ ಮಾಡುವುದು ಕಾರಣ ಅಂತಹ ಕ್ರಿಯೆ ಆನಂದ ವಿಶುದ್ಧ ಆಧ್ಯಾತ್ಮಿಕವಾಗಿ ಪರಿಶುದ್ಧವಾದ ಅಭಿಸಾಗರ ಸ್ಥಿತಸ್ಯ ಇರು ಮೇ ನನ್ನಿಂದ ಸುಖಾನಿ ಆನಂದ ಗೋಪದಾಯಂತೆ ಕರುವಿನ ಬ್ರಾಹ್ಮಣ ನಿರಾಕಾರ ಬ್ರಹ್ಮನು ಅನ್ನು ಅರ್ಥ ಮಾಡಿಕೊಳ್ಳುವುದರಿಂದ ದೊರಕುವ ಆನಂದ ಅಪಿ ಕೂಡ ಜಗತ್ತು ಗುರು ಓ ಬ್ರಹ್ಮಾಂಡದ ಒಡೆಯನೆ. ಅನುವಾದ. ಓ ನನ್ನ ಪ್ರೀತಿಯ ಪ್ರಭುವೇ, ಓ ಒಡೆಯನೆ, ನಿನ್ನನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದರಿಂದ ನನ್ನ ದಿವ್ಯಾನಂದವು ಮಹಾಸಾಗರದ ಆಕಾರವನ್ನು ತಾಳಿತು. ಈ ಸಾಗರದಲ್ಲಿ ಸ್ಥಿತನಾಗಿ ಉಳಿದ ಎಲ್ಲ ಹುಸಿ ಸಂತೋಷಗಳು ಕರುವಿನ ಗೊರಸಿನಿಂದಾದ ಕುಳಿಯಲ್ಲಿ ನಿಂತ ನೀರಿನಷ್ಟು ಎಂದು ನನಗೆ ಈಗ ಜ್ಞಾನೋದಯವಾಗಿದೆ. ಭಾವಾರ್ಥ. ಪರಿಶುದ್ಧ ಭಕ್ತಿಯಲ್ಲಿ ಆಸ್ವಾದಿಸುವ ದಿವ್ಯ ಆನಂದವು ಒಂದು ಸಾಗರದ ಹಾಗೆ. ಆದರೆ ಐಹಿಕ ಸಂತೋಷ ಅಷ್ಟೇಕೆ? ನಿರಾಕಾರ ಬ್ರಹ್ಮನು ಸಾಕ್ಷಾತ್ಕಾರದಿಂದ ಬರುವ ಸಂತೋಷವು ಕರುವಿನ ಗೊರಸಿನ ಕುರಿತಿನಲ್ಲಿ ನಿಂತಿರುವ ನೀರಿನಷ್ಟೇ. ಇದು ಹರಿಭಕ್ತಿ ಸುಧೋಯದ ಒಂದು ಶ್ಲೋಕ 40.6. ಶ್ಲೋಕ 19. ಆಯ್ತು ಮತ್ತೆ ಅಷ್ಟೇ. ಅದು ಶ್ಲೋಕ 99. ರೀನಾ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಲಲಿತಾ ಮಾತಾಜಿ ಬಂದಿದೆ ಅಲ್ಲ? ಬಂದಿದೆ ಮಾತಾಜಿ, ಶೇರ್ ಮಾಡ್ತೀನಿ. ಓಕೆ, ಹಾಗಾದ್ರೆ ನಾನು ತೆಗಿತೇನೆ ಮಾತಾಜಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ, ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ. ಸೊ ನಾವು ಇವಾಗ ಆದಿಲಿ ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಾವು ಇವಾಗ ಹರೇ ಕೃಷ್ಣ ಮಾತಾಜಿ. ಸೊ ನಾವು ಇವಾಗ ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 7. ಈ ಅಧ್ಯಾಯದ ಹೆಸರು ಪಂಚತತ್ವಗಳಲ್ಲಿ ಚೈತನ್ಯ ಮಹಾಪ್ರಭುಗಳು. ಅದನ್ನ ನಾವು ತಿಳ್ಕೊತಾ ಇದ್ದೀವಿ. ಸೊ ಇವಾಗ ಇದ್ರಲ್ಲಿ ಈ ಒಂದು ಪಂಚತತ್ವದಲ್ಲಿ ತುಂಬಾ ಮುಖ್ಯವಾಗಿರೋ ಒಂದು ಶ್ಲೋಕ ಯಾವುದು ಅಂತಂದ್ರೆ ಶ್ಲೋಕ 6. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತಶಕ್ತಿಕಂ. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತಶಕ್ತಿಕಂ. ಪಂಚತತ್ವಾತ್ಮಕಂ ಕೃಷ್ಣಂ ಭಕ್ತರೂಪ ಸ್ವರೂಪಕಂ ಭಕ್ತಾವತಾರಂ ಭಕ್ತಾಖ್ಯಂ ನಮಾಮಿ ಭಕ್ತಶಕ್ತಿಕಂ. ಸೊ ಇವಾಗ ನಾವು ಪಂಚತತ್ವದಲ್ಲಿ ನಾವು 5 ಜನರನ್ನ ನೋಡ್ತಾ ಇದ್ದೀವಿ ಅಲ್ವಾ. ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳು, ಅದ್ವೈತಾಚಾರ್ಯರು, ಗದಾಧರ ಪಂಡಿತ ಮತ್ತೆ ಶ್ರೀವಾಸ ಆಚಾರ್ಯರು. ಸೊ ಇವ್ರ 5 ಜನನು ಸಹ ಅವ್ರ 5 ಜನನು ಸಹ ಇಲ್ಲಿ ಭಕ್ತರಾಗಿ ಬಂದಿದ್ದಾರೆ, ಭಕ್ತ ರೂಪದಲ್ಲಿ ಇದ್ದಾರೆ. ಆದ್ರೆ ಇಲ್ಲಿ ಅದರಲ್ಲಿ 3 ಜನ ಪ್ರಭುಗಳಿದ್ದಾರೆ. ಯಾರ್ಯಾರು ಅಂದ್ರೆ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭುಗಳು ಮತ್ತೆ ಅದ್ವೈತಾಚಾರ್ಯರು. ಇವ್ರು 3 ಜನ ಪ್ರಭುಗಳು. ಸೊ ಮತ್ತೆ ಗದಾಧರ ಪಂಡಿತ ಅವರು ಭಗವಂತನ ಅಂತರಂಗ ಶಕ್ತಿಯವರು. ಶ್ರೀವಾಸ ಆಚಾರ್ಯರು ಅಂದ್ರೆ ಯಾರು ನಾರದರಾಗಿ ಬಂದಿದ್ದಾರೆ
ನಾರದರು ಶ್ರೀವಾಸ ಆಚಾರ್ಯರಾಗಿ ಬಂದಿದ್ದಾರೆ. ಅವರು ಈಗ ಅವರು ಜೀವತತ್ವ, ಅವರು ಆ ಭಕ್ತ ಅಂದ್ರೆ ಶುದ್ಧ ಭಕ್ತನ ರೂಪದಲ್ಲಿ ಅವರು ಬಂದಿದ್ದಾರೆ. ಒಟ್ಟಿನಲ್ಲಿ 5 ಜನರು ಸಹ ಭಕ್ತನ ರೂಪದಲ್ಲೇ ಬಂದಿರೋದು. ಸೊ ಈ ಒಂದು ಶ್ಲೋಕ ತುಂಬಾ ಮುಖ್ಯ. ಅದ್ರಲ್ಲಿ ನಾವು ಈ ಪಂಚತತ್ವದಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ಚೈತನ್ಯ ಮಹಾಪ್ರಭುಗಳು ಆ ಒಂದು ಕೃಷ್ಣ ಪ್ರೇಮದ ಹೊಳೆಯನ್ನೇ ಹರಿಸ್ಬಿಟ್ರು ಅಲ್ವಾ. ಆ ಹೊಳೆಯಲ್ಲಿ ಏನಾಯ್ತು, ಎಲ್ಲರ ಆ ಒಂದು ಭೌತಿಕ ಇಚ್ಛೆ, ಆಕಾಂಕ್ಷೆಗಳು ಅವೆಲ್ಲವೂ ಸಹ ಅದು ಕೊಚ್ಕೊಂಡು ಹೊಟ್ಟೋಯ್ತು. ಆದ್ರೆ ಇಲ್ಲಿ ಏನಾಗೋಯ್ತು, ಸ್ವಲ್ಪ ಜನ ಅದರಿಂದ ದೂರ ಹೊಟ್ಟೋದ್ರು. ಎಲ್ಲಿ ಅವರೆಲ್ಲ ದಡದ ಮೇಲೆ ನಿಂತ್ಕೊಂಡ್ಬಿಟ್ರು, ಅಂದ್ರೆ ಅವರೆಲ್ಲ ಸೇಫ್ ಆಗಿದ್ದಾರೆ. ಆದ್ರೆ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಇಚ್ಛೆ ಏನು, ಪ್ರತಿಯೊಬ್ಬರನ್ನು ಸಹ ಯಾವುದೇ ಒಂದು ಏನ್ ಹೇಳ್ತಾರೆ ಕ್ವಾಲಿಫಿಕೇಶನ್ ಏನನ್ನೂ ನೋಡೋದಿಲ್ಲ ಅವರು. ಈ ಒಂದು ಅವತಾರದಲ್ಲಿ ಬಂದಾಗ ಮಹಾವದನ್ಯಾಯ. ಸೊ ಅವ್ರು ಎಲ್ಲರನ್ನು ಸಹ ಇಲ್ಲಿ ಕೃಷ್ಣ ಪ್ರೇಮಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಇಚ್ಛೆ. ಸೊ ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರೆ, ಅವರು ಸನ್ಯಾಸತ್ವವನ್ನ ತಗೋತಾರೆ. ಸನ್ಯಾಸತ್ವವನ್ನ ತಗೊಂಡಾಗಾದ್ರೂ ಅಟ್ಲೀಸ್ಟ್ ಅವರು ಆ ಒಂದು ಆಶ್ರಮಕ್ಕೆ ಅವರು ಗೌರವವನ್ನ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅವರು ಸನ್ಯಾಸತ್ವವನ್ನ ತಗೋತಾರೆ. ಸೊ ಕೇಶವ ಭಾರತಿ ಅವರ ಹತ್ರ ತಗೋತಾರೆ. ಸೊ ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಅವರು ಇವಾಗ ಯಾರ ಜೊತೆ ಮಾತುಕತೆ ಆಡ್ತಾ ಇದ್ದಾರೆ, ಈಗ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು? ಹರೇ ಕೃಷ್ಣ. ಪ್ರಕಾಶಾನಂದ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಪ್ರಕಾಶಾನಂದ ಸರಸ್ವತಿ ಅವ್ರ ಜೊತೆ ಅಲ್ವಾ? ಎಲ್ಲಿ, ಯಾವ ಒಂದು ಜಾಗ ಇದು, ಯಾವ ಒಂದು ಜಾಗ, ಯಾವ ಜಾಗ? ಜಗನ್ನಾಥ್ಪುರಿಯಲ್ಲಿ ಮಾತಾಡಿ. ಅಲ್ಲ, ಇಲ್ಲ, ವಾರಣಾಸಿಯಲ್ಲಿ ಅಲ್ವಾ? ವಾರಣಾಸಿಯಲ್ಲಿ, ಕಾಶಿ. ಸೊ ಅವ್ರು ಇವಾಗ ವೃಂದಾವನಕ್ಕೆ ಹೋದಾಗ ಅವರು ಕಾಶಿ ಮೂಲಕನೇ ಹೋಗ್ತಾರೆ. ಆ ಸಮಯದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ. ಪ್ರಕಾಶಾನಂದ ಸರಸ್ವತಿ ಮತ್ತೆ ಅವರ ಶಿಷ್ಯರೆಲ್ಲರನ್ನು ಸಹ ಅವರು ಏನಂತಂದ್ರೆ ಅವ್ರನ್ನ ಆಡ್ಕೋತಾ ಇದ್ದಾರೆ ಅಲ್ವಾ. ಇದೇನಿದು, ಅವರು ಸನ್ಯಾಸತ್ವವನ್ನ ಕೇಶವ ಭಾರತಿ ಅಂದ್ರೆ ಅವರ ಒಂದು ಸಂಪ್ರದಾಯದಲ್ಲೇ ತಗೊಂಡಿದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಬ್ಬ ಸನ್ಯಾಸಿಯಾಗಿ ವೇದಾಧ್ಯಯನ ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಅದನ್ನೆಲ್ಲ ಬಿಟ್ಬಿಟ್ಟು ಅವರು ಹರಿನಾಮ ಹೇಳ್ಕೊಂಡು ಕುಣಿತಾ ಇದ್ದಾರೆ, ಹಾಡ್ತಾ ಇದ್ದಾರೆ ಅಲ್ವಾ. ಯಾರು ಧರ್ಮಾಂಧರು ಅಂತ ಹೇಳ್ಬಿಟ್ಟು ಅವ್ರ ಪ್ರಕಾರ ಅವ್ರು ಹೇಳ್ತಿದಾರೋ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆಡ್ಕೋತಾರೆ. ಆದ್ರೆ ಈ ವಿಷಯ ಈ ಚೈತನ್ಯ ಮಹಾಪ್ರಭುಗಳ ತುಂಬಾ ಆಪ್ತರಾದಂತಹ ತಪನ ಮಿಶ್ರ ಅವರ ಕಿವಿಗೂ ಸಹ ಇದು, ಚಂದ್ರಶೇಖರ ಆಚಾರ್ ಅವರ ಕಿವಿಗೂ ಬೀಳುತ್ತೆ. ಅವ್ರಿಗೆ ತುಂಬಾ ದುಃಖ ಆಗುತ್ತೆ, ಅಯ್ಯೋ ಇದೇನದು ಚೈತನ್ಯ ಮಹಾಪ್ರಭುಗಳ ಸ್ಥಾನವನ್ನ ಇವ್ರು ಯಾರು ಅರ್ಥ ಮಾಡ್ಕೋತಿಲ್ವಲ್ಲ ಅಂತ. ಸೊ ಚೈತನ್ಯ ಮಹಾಪ್ರಭುಗಳು ಅದಕ್ಕೆ ಒಂದು ಸಂದರ್ಭವನ್ನ ಅವರು ಏರ್ಪಡಿಸ್ತಾರೆ ಅಲ್ವಾ. ಏನು ಒಂದ್ ಸಂದರ್ಭ ಏರ್ಪಡಿಸ್ತಾರೆ, ಒಬ್ಬ ಬ್ರಾಹ್ಮಣ ಅವರ ಇಚ್ಛೆ ಏನಿತ್ತು, ಒಬ್ಬ ಬ್ರಾಹ್ಮಣನಿಗೆ ಎಲ್ಲರನ್ನ ಅಲ್ಲಿರುವಂತಹ ಎಲ್ಲ ವೇದಾಂತಿಗಳನ್ನ ಕರೆದು ಅವ್ರಿಗೆ ಅವ್ರ ಮನೆಯಲ್ಲಿ ಸತ್ಕಾರ ಮಾಡ್ಬೇಕು ಅಂತ ಇಚ್ಛೆ ಇರುತ್ತೆ. ಸೊ ಅವಾಗ ಈ ಚೈತನ್ಯ ಮಹಾಪ್ರಭುಗಳನ್ನು ಸಹ ಅವರು ಕರೀತಾರೆ, ಬನ್ನಿ ಅಂತ ಹೇಳ್ಬಿಟ್ಟು ಅಲ್ವಾ. ಚೈತನ್ಯ ಮಹಾಪ್ರಭುಗಳೀಗ ಅವರು ಯಾರು, ಪ್ರಕಾಶಾನಂದ ಸರಸ್ವತಿ ಅವರೆಲ್ಲರೂ ಸಹ ಅವ್ರ ಶಿಷ್ಯರ ಜೊತೆ ಅವ್ರು ಇವಾಗ ಆ ಒಂದು ಬ್ರಾಹ್ಮಣನ ಮನೆಗೆ ಬಂದಿದ್ದಾರೆ. ಈಗ ಇವ್ರು ಸಹ ಅಲ್ಲಿ ಹೋಗಿದ್ದಾರೆ. ಹೋದಾಗ ಅವರು ಕೈ ತೊಳ್ಕೊತಾರಲ್ಲ ಆ ಜಾಗದಲ್ಲಿ ಕುತ್ಕೋತಾರೆ ಅಲ್ವಾ. ಆದ್ರೆ ಚೈತನ್ಯ ಮಹಾಪ್ರಭುಗಳಿಂದ ಅದೆಷ್ಟು ಪ್ರಭೆ ಬರ್ತಾ ಇರುತ್ತೆ ಅಲ್ವಾ. ಆ ಪ್ರಭೆಯನ್ನ ನೋಡಿ ಇವರೆಲ್ಲರೂ ಸಹ ಆಶ್ಚರ್ಯ ಪಡ್ತಾರೆ ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಈ ಮಾಯಾವಾದಿಗಳು ಯಾವ್ದ್ರಿಂದ ಅವರ ಗುರಿ ಏನಿರುತ್ತೆ, ಆ ಒಂದು ಬ್ರಹ್ಮ ಜ್ಯೋತಿಲಿ ಲೀನ ಆಗ್ಬೇಕು ಅಂತ ಅವ್ರ ಗುರಿ ಅಲ್ವಾ. ಸೊ ಅದಕ್ಕೆ ಭಗವಂತ ಏನನ್ನ ಪ್ರಕಟಗೊಳಿಸ್ತಾನೆ, ಆ ಪ್ರಭೆಯನ್ನ ಪ್ರಕಟಗೊಳಿಸ್ತಾರೆ ಅಲ್ವಾ. ಅವರೆಲ್ಲರೂ ಸಹ ಪ್ರಭೆಯಿಂದನೇ ಆಕರ್ಷಿತರಾಗೋದು ಈ ಮಾಯಾವಾದಿಗಳು ಅಲ್ವಾ. ಆ ಪ್ರಭೆಯಿಂದ ಆಕರ್ಷಿತರಾಗ್ತಾರೆ. ಸೊ ಅವಾಗ ಪ್ರಕಾಶಾನಂದ ಸರಸ್ವತಿ ಅವರು ಏನ್ ಮಾಡ್ತಾರೆ, ನೀನ್ ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ, ಕೈ ತೊಳ್ಕೊಂಡು ಹೋಗ್ ಕಡೆ, ಸೊ ನೀನ್ ಬಾ ಅಂತ ಹೇಳ್ಬಿಟ್ಟು ಅವ್ರನ್ನ ಎಳ್ಕೊಂಡ್ ಹೋಗ್ತಾರೆ. ಕೈ ಇಟ್ಕೊಂಡು ಅವ್ರನ್ನ ಎಲ್ಲಾರು ಕುತ್ಕೊಂಡಿರೋ ಜಾಗದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ. ನೋಡಿ ಅಲ್ಲಿ ಏನಾಯ್ತು, ಪ್ರಕಾಶಾನಂದ ಸರಸ್ವತಿ ಏನ್ ಮಾಡಿದ್ರೆ, ಈಗ ಚೈತನ್ಯ ಮಹಾಪ್ರಭುಗಳಿಗೆ ಏನ್ ಮಾಡ್ತಾರೆ ಅವ್ರೀಗ, ಹರೇ ಕೃಷ್ಣ, ಅವ್ರಿಗೆ ಇವಾಗ ಸೇವೆ ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳಿಗೆ ಅಲ್ವಾ. ನೋಡಿ ಭಗವಂತನ ಸೇವೆ ಮಾಡಿದ ತಕ್ಷಣ ಏನಾಯ್ತು, ಇವಾಗ ಭಗವಂತನ ಕೃಪೆಗೆ ಪಾತ್ರರಾಗ್ಬಿಡ್ತಾರೆ. ಈಗ ಪ್ರಕಾಶಾನಂದ ಸರಸ್ವತಿ ಅವ್ರು ಇವಾಗ ಚೈತನ್ಯ ಮಹಾಪ್ರಭುಗಳ ಕೃಪೆಗೆ ಒಳಗಾಗಿರೋದ್ರಿಂದ ಅವರು ಸಹ ಈಗ ಕೃಷ್ಣ ಪ್ರೇಮವನ್ನ ಪಡ್ಕೋತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಈಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ, ಅವ್ರು ಕೇಳ್ತಾರೆ ಅಲ್ವಾ ಪ್ರಕಾಶಾನಂದ ಸರಸ್ವತಿ, ನೀನ್ ಯಾಕೆ ಹಿಂಗಿದ್ಯಾ ಅಂತ ಹೇಳ್ಬಿಟ್ಟು. ಅವಾಗ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ನಾನು ಅಷ್ಟು ಬುದ್ಧಿವಂತನಲ್ಲ, ನಾನು ಮೂರ್ಖನಿದ್ದೀನಿ. ಅದಕ್ಕೆ ನನ್ನ ಗುರುಗಳು ಏನ್ ಮಾಡಿದ್ರು, ನನಗೆ ನೀನು ಹರೇ ಕೃಷ್ಣ ಮಹಾಮಂತ್ರ ಅದೊಂದನ್ನೇ ಹೇಳ್ಕೊ ಅಂತ ಹೇಳಿದ್ರು. ನಾನು ಇವಾಗ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ಕೊಂಡು ನಾನು ಏನಾಗ್ಬಿಟ್ಟಿದೀನಿ, ಹುಚ್ಚನಾಗ್ಬಿಟ್ಟಿದೀನಿ, ನಾನು ಅದ್ರಲ್ಲಿ ಮುಳುಗೋಗ್ಬಿಟ್ಟಿದೀನಿ. ನಾನು ಕುತ್ಕೊಂಡ್ರೆ ನಿಂತ್ಕೊಂಡ್ರೆ ಯಾವಾಗ್ಲೂ ಸಹ ಅದರ ಒಂದು ನಾಮ ನನ್ನ ಬಾಯಲ್ಲಿ ಬರ್ತಾನೆ ಇರುತ್ತೆ ಅಲ್ವಾ. ಅವ್ರಿಗೆಲ್ಲ ಅಷ್ಟ ಸಾತ್ವಿಕ ವಿಕಾರವನ್ನೆಲ್ಲ ಅವರು ಪ್ರಕಟಗೊಳಿಸ್ತಾ ಇದ್ದಾರೆ ಅಲ್ವಾ. ಸೊ ನಾನು ಈ ತರ ಹುಚ್ಚನಾಗ್ಬಿಟ್ಟೆ, ಅದಕ್ಕೋಸ್ಕರ ನಾನು ಮತ್ತೆ ಹೋಗ್ಬಿಟ್ಟು ನನ್ನ ಗುರುಗಳಲ್ಲಿ ಕೇಳ್ಕೊಂಡೆ, ನನಗೇನ್ ಎಂತಹ ಮಂತ್ರವನ್ನ ಕೊಟ್ಬಿಟ್ಟಿದೀರಾ, ನಾನು ಇವಾಗ ಈ ತರ ಆಗೋಗ್ಬಿಟ್ಟಿದ್ದೀನಲ್ಲ, ನಾನು ಸರಿಯಾದ ಒಂದು ದಾರಿಲೇ ನಡೀತಾ ಇದ್ದೀನ ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳ ಗುರುಗಳು ಏನ್ ಹೇಳ್ತಾರೆ, ಹೌದು ಈ ಮಂತ್ರದ ಶಕ್ತಿನೇ ಆತರ ಇದೆ. ಸೊ ಇವಾಗ ನೀನು ಏನೆಲ್ಲ ಅಂದ್ರೆ ನಾವ್ ಹೇಳ್ದಾಗ ನಮ್ಗೆ ಅದನ್ನೇ ಅಲ್ವಾ ಆಚಾರ್ಯರು ಹೇಳೋದು. ಇವಾಗ ನಾವ್ ಹರೇ ಕೃಷ್ಣ ಮಹಾಮಂತ್ರ ನಾವೆಲ್ಲನೂ ಸಹ ದಿನದಲ್ಲಿ 16 ಬಾರಿ ಹೇಳ್ಕೊತಾ ಇದೀವಿ.
ಹೇಳ್ಕೊಂಡಾಗ ನಮ್ಮ ಕಣ್ಣುಗಳಿಂದ ನೀರ್ ಬಂದಿಲ್ಲ ಅಲ್ವಾ, ನಾವು ಏನು ಗಂಟಲು ಗದ್ಗದ ಆಗಿಲ್ಲ, ನಮ್ಮ ಮೈ ಪುಳಕಿತ ಆಗಿಲ್ಲ ಅಂತಂದ್ರೆ ನಾವು ಶುದ್ಧ ನಾಮವನ್ನ ಹೇಳ್ಕೊತಾ ಇಲ್ಲ ಅಂತಾನೆ ಅರ್ಥ ಅಲ್ವಾ. ನಾವ್ ಇವಾಗ ಆ ಒಂದು ಹಂತಕ್ಕೆ ಬೇಗ ನಾವು ರೀಚ್ ಆಗ್ಬೇಕಾಗತ್ತೆ. ಸೊ ಈಗ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ಶುದ್ಧ ನಾಮವನ್ನ ಹೇಳ್ಕೊತಾ ಇದಾರೆ. ಶುದ್ಧ ನಾಮವನ್ನ ಹೇಳ್ಕೊಂಡಿದ ತಕ್ಷಣನೇ ಈ ಎಲ್ಲ ಅದೆಷ್ಟು ಸಂತೋಷ ಸಿಗುತ್ತೆ ಅಂತಂದ್ರೆ ಆನಂದ ಸಾಗರ. ಸೊ ಇಲ್ಲಿ ಮಾಯಾವಾದಿಗಳಿಗೆ ಎಷ್ಟು ಸಂತೋಷ ಸಿಗುತ್ತೆ ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ವರ್ಣಿಸ್ತಾ ಇದ್ದಾರೆ. ಎಷ್ಟು ಸಂತೋಷ ಅದನ್ನ ಅವರು ಹೇಳಿದ್ರು. ನಿರಾಕಾರ ಬ್ರಹ್ಮನನ್ನ ಅರ್ಥ ಮಾಡ್ಕೊಂಡಾಗ ಎಷ್ಟು ಆನಂದ ಸಿಗುತ್ತೆ ಅಂತಂದ್ರೆ ಬ್ರಹ್ಮಾನಂದವನ್ನ ದಶಲಕ್ಷ ಬಾರಿ ಗುಣಿಸಿ ಬರುವ ಗುಣಲಬ್ಧವಾದ ಬ್ರಹ್ಮಾನಂದವನ್ನು ಪರಿಶುದ್ಧ ಭಕ್ತಿ ಸೇವೆಯಿಂದ ಲಭಿಸುವ ಆನಂದದ ಪರಮಾಣುವಿನಷ್ಟು ಭಾಗಕ್ಕೂ ಹೋಲಿಸಲಾಗದು ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಕಡಿಮೆ ಅಂತ ಹೇಳಿದ್ರು. ಅಯ್ಯೋ ಇದು ನಮ್ಗೆ ಅರ್ಥ ಆಗಲ್ಲಪ್ಪ, ಇದು ಮ್ಯಾಥ್ಸ್ ನಮ್ಗೆಲ್ಲ ಅರ್ಥ ಆಗಲ್ಲ, ನಮ್ಗೆ ಇದು ಗಣಿತ ಅರ್ಥ ಆಗಲ್ಲ ಅಂತಂದ್ರೆ ಇವಾಗ ನೋಡಿ ನೆಕ್ಸ್ಟ್ ಇನ್ನೊಂದು ಶ್ಲೋಕದಲ್ಲಿ ಇವಾಗ ಏನ್ ಹೇಳ್ತಾ ಇದಾರೆ. ಸೊ ಇದು ಎಷ್ಟು ಆನಂದ ಸಿಗುತ್ತೆ ಈ ಬ್ರಹ್ಮಾನಂದ ಅಥವಾ ಆ ಬ್ರಹ್ಮ ಜ್ಯೋತಿಲಿ ಲೀನ ಆದಾಗ ಸಿಗೋ ಆನಂದ ಎಷ್ಟು ಅಂತಂದ್ರೆ ಆ ಕರುವಿನ ಗೊರಿಸಿನಲ್ಲಿ ಎಷ್ಟು ನೀರ್ ನಿಂತ್ಕೋಬಹುದು ಅಷ್ಟು ಮಾತ್ರನೇ ಆ ಒಂದು ಆನಂದಕ್ಕೆ ಹೋಲಿಸ್ತಾ ಇದ್ದಾರೆ, ಆ ಬ್ರಹ್ಮಾನಂದಕ್ಕೆ ಹೋಲಿಸ್ತಾ ಇದ್ದಾರೆ. ಆದ್ರೆ ಈ ಕೃಷ್ಣ ಭಕ್ತಿಯನ್ನ ಮಾಡೋದ್ರಿಂದ ಸಿಗುವಂತಹ ಪ್ರೇಮಾನಂದವನ್ನ ನಾವು ಸಾಗರಕ್ಕೆ, ಮಹಾಸಾಗರಕ್ಕೆ ಹೋಲಿಸ್ಬೋದು ಅಲ್ವಾ. ಎಷ್ಟು ಕಣ್ಣು ಹಾಯಿಸಿದ್ರು ಸಹ ನೀರಿರುತ್ತೆ ನಮ್ಗೆ. ನಮ್ಮ ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಸಾಗರವನ್ನೇ ನಾವು ಅಳಿಲಿಕ್ಕಾಗೋದಿಲ್ಲ ಅಲ್ವಾ, ಅಷ್ಟು ಅಗಾಧವಾಗಿದೆ ಕೃಷ್ಣ ಪ್ರೇಮ. ಸೊ ಅದಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ. ಅನುವಾದದಲ್ಲಿ ಏನ್ ಹೇಳ್ತಾ ಇದಾರೆ ಪ್ರಭುಪಾದ್ರು, ನನ್ನ ಪ್ರೀತಿಯ ಪ್ರಭುವೇ, ಓ ಬ್ರಹ್ಮಾಂಡದ ಒಡೆಯನೇ, ನಿನ್ನನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದರಿಂದ ನನ್ನ ನಂದವು ಮಹಾಸಾಗರದ ಆಕಾರವನ್ನು ತಾಳಿತು. ಸೊ ಇಲ್ಲಿ ಭಕ್ತಿ ರಸಾಮೃತ ಸಿಂಧುವಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದೇವೋತ್ತಮ ಪರಮಪುರುಷನನ್ನ ನೋಡಿದಾಗ ಎಷ್ಟು ಆನಂದ ಆಗುತ್ತೆ ಅಂದ್ರೆ ಅದನ್ನ ಮಹಾಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ಈ ಸಾಗರದಲ್ಲಿ ನಾವ್ ಇದ್ಬಿಟ್ರೆ ಇದೆಲ್ಲ ಹುಸಿ ಸಂತೋಷ, ಆ ಬ್ರಹ್ಮಾನಂದ ಮುಕ್ತಿ ಅಥವಾ ನಾವ್ ಇನ್ನೇನೇ ಈ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ನಾವು ಅನುಭವಿಸ್ಬೋದೋ ಅದನ್ನೆಲ್ಲ ನಾವು ಆ ಆನಂದಕ್ಕೆಲ್ಲ ನಾವು ಹೋಲ್ಸಿದ್ರೆ ಕರುವಿನ ಗೊರಸಿನಿಂದಾದ ಕುಳಿಯಲ್ಲಿ ನಿಂತ ನೀರಿನಷ್ಟು ಎಂದು ನನಗೆ ಈಗ ಜ್ಞಾನೋದಯವಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಭಕ್ತಿ ರಸಾಮೃತ ಸಿಂಧುವಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಆಸ್ವಾದಿಸುವ ದಿವ್ಯ ಆನಂದವು ಒಂದು ಸಾಗರದ ಹಾಗೆ ಅಲ್ವಾ. ನೋಡಿ ಎಷ್ಟು ಸಾಗರ ತರ ಅಲ್ವಾ. ನಾನು ಇದಕ್ಕಿಂತ ಮುಂಚೆ ನಾನು ಹೇಳ್ದೆ ಅಲ್ಲ ಒಂದ್ಸತಿ ನಿಮ್ಗೆ, ಅಂದ್ರೆ ಮಕ್ಕಳಿಗೆ ನಾವು ಕೃಷ್ಣನ ಪ್ರೇಮದ ಬಗ್ಗೆ ಹೇಳ್ಕೊಡ್ಬೇಕು ಅಂತಂದ್ರೆ ನಾವ್ ಏನ್ ಹೇಳ್ತೀವಿ, ಕೃಷ್ಣಾಸ್ ಲವ್ ಈಸ್ ಸೋ ವಂಡರ್ಫುಲ್, ಕೃಷ್ಣಾಸ್ ಲವ್ ಈಸ್ ಸೋ ವಂಡರ್ಫುಲ್, ಕೃಷ್ಣಾಸ್ ಲವ್ ಈಸ್ ಸೋ ವಂಡರ್ಫುಲ್, ಸೋ ವಂಡರ್ಫುಲ್ ಲವ್ ಅಲ್ವಾ. ಸೊ ಅದೆಷ್ಟು ವಂಡರ್ಫುಲ್ ಅಂದ್ರೆ ಅದರ ಆಳವನ್ನ ನಾವು ಅಳಿಲಿಕ್ಕಾಗೋದಿಲ್ಲ, ಅದರ ಒಂದು ಉದ್ದಗಲವನ್ನ ನಾವು ಮೆಜರ್ ಮಾಡ್ಲಿಕ್ಕಾಗಲ್ಲ. ಸೊ ಅಷ್ಟು ಕೃಷ್ಣನ ಪ್ರೇಮ ಇದೆ ಅಂತ ಹೇಳ್ಬಿಟ್ಟು ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ. ಸೊ ಅದೇ ತರನೇ ಇಲ್ಲಿ ಹೇಳ್ತಾ ಇದಾರೆ ಅಷ್ಟು ಸಾಗರ. ಯಾಕಂದ್ರೆ ಇವಾಗ ಬಾವಿಯಲ್ಲಿರೋ ಕಪ್ಪೆಗೆ ಸಾಗರವನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅದಕ್ಕೆ ಅರ್ಥನೇ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಬಾವಿ ಕಪ್ಪೆಗೆ ಎಲ್ಲಿ ಅರ್ಥ ಆಗುತ್ತೆ, ಯಾಕಂದ್ರೆ ಸಾಗರವನ್ನ ನೋಡೇ ಇಲ್ಲ, ಅದರ ಊಹೆಗೆ ನಿಲ್ಕದ್ದು ಅಲ್ವಾ. ಸೊ ಅದೇ ತರನೇ ಇಲ್ಲಿ ಆ ಕೃಷ್ಣ ಪ್ರೇಮ ಅನ್ನೋದು ಆನಂದ ಸಾಗರ. ಆದರೆ ಐಹಿಕ ಸಂತೋಷ ಅಷ್ಟೇಕೆ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರದಿಂದ ಬರುವ ಸಂತೋಷ ಕರುವಿನ ಗೊರಸಿನ ಗುರುತಿನಲ್ಲಿ ನಿಂತಿರುವ ನೀರಿನಷ್ಟು. ಇದು ಹರಿಭಕ್ತಿ ಸುಧೋದಯದ ಒಂದು ಶ್ಲೋಕ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರಿಭಕ್ತಿ ಸುಧೋದಯದಲ್ಲಿ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೃಷ್ಣನ ಆ ಒಂದು ಪ್ರೇಮದಿಂದ ಸಿಗುವಂತಹ ಆನಂದಕ್ಕೂ ಮತ್ತೆ ಬೇರೆ ಇನ್ನೆಲ್ಲ ಐಹಿಕ ಸಂತೋಷ ಅಂತ ನಾವೇನ್ ಹೇಳ್ತೀವಿ, ಮತ್ತೆ ನಿರಾಕಾರ ಬ್ರಹ್ಮನಲ್ಲಿ ಐಕ್ಯ ಆಗ್ತೀವಲ್ಲ, ಮುಕ್ತಿ ಅಂತ ಹೇಳ್ಬಿಟ್ಟು ಸಾಯುಜ್ಯ ಮುಕ್ತಿ ಅಂತ ನಾವೇನ್ ಹೇಳ್ತೀವೋ ಅದರ ಒಂದು ಸಂತೋಷ ಆ ಕರುವಿನ ಗೊರಸಿನಲ್ಲಿ ನಿಂತ್ಕೊಳ್ಳೋ ಅಷ್ಟು ನೀರಿನಷ್ಟು ಅಂತ ಹೇಳ್ತಾ ಇದಾರೆ ಅಲ್ವಾ. ನಾವ್ ಈ ಒಂದು ಎಕ್ಸಾಂಪಲ್ ಅನ್ನ ನಾವ್ ಇನ್ನೊಂದಕ್ಕೂ ಕೊಡ್ತೀವಿ. ಯಾವ್ದಕ್ಕೆ ಕೊಡ್ತೀವಿ ಅಂತ ಗೊತ್ತಾ, ಯಾರಾದ್ರೂ ಹೇಳ್ತೀರಾ? ಕರುವಿನ ಗೊರಸಿನ ಗುರುತಿನಲ್ಲಿ ಇರುವಂತಹ ನೀರು, ಅದನ್ನ ನಾವ್ ಇನ್ನೊಂದಕ್ಕೆ ನಾವ್ ಎಕ್ಸಾಂಪಲ್ ಅನ್ನ ಕೊಡ್ತೀವಿ. ಏನಕ್ಕೆ ನಾವು ಕೊಡ್ತೀವಿ? ಒಂದು ಹನಿಗೆ ಸಮಾನ ಅಂತ. ಒಂದು ಹನಿಗೆ ಸಮಾನ ಅಂತ. ಓಕೆ, ಅದು ಬ್ರಹ್ಮಾನಂದವನ್ನ ಹನಿಗೆ ಸಮಾನ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಇದು ಕರುವಿನ ಗೊರಸಿನ ಗುರುತಿನಲ್ಲಿ ನಿಂತ್ಕೊಳ್ಳುವಂತಹ ನೀರನ್ನ ನಾವ್ ಇನ್ನ ಒಂದಕ್ಕೆ ಎಕ್ಸಾಂಪಲ್ ಆಗಿ ಅಂದ್ರೆ ಸಾದೃಶ್ಯವಾಗಿ ಕೊಡ್ತೀವಿ. ಇಬ್ರು ಲೌಕಿಕ ಸುಖಗಳು. ಕೃಷ್ಣನ ಭಕ್ತಿ ಮಾಡಿದ್ರೆ, ಭಕ್ತಿದಲ್ಲಿದ್ರೆ ನಾವು ಆ ಒಂದು ಸಾಗರವನ್ನು ದಾಟ್ಲಿಕ್ಕೆ ಆಗುದಿಲ್ಲ. ಅದು ನಮ್ಗೆ ಭಗವಂತ ಕರುವಿನ ಹೆಜ್ಜೆಯ ಗುರುತಿನಲ್ಲಿರುವಷ್ಟು ಸಣ್ಣದಾಗಿ ಮಾಡಿ ನಮ್ಗೆ ಭಗವಂತ ಅಂತ ಹೇಳ್ಕೊಂಡು ಭಕ್ತರಿಗೆ. ಓಕೆ, ಹರಿಬೋಲ್ ಮಾತಾಜಿ ಅಲ್ವಾ. ಇದನ್ನ ಭವಸಾಗರ ಅಂತ ನಾವು ಕರಿತೀವಿ. ಈ ಭೌತಿಕ ಪ್ರಪಂಚವನ್ನು ಸಾಗರಕ್ಕೆ ಹೋಲಿಸ್ತೀವಿ ನಾವು ಅಲ್ವಾ. ಈ ಭವಸಾಗರವನ್ನ ನಾವೇ ಎಂತ ಈಜುಗಾರನಾದ್ರೂ ಸಹ ದಾಟ್ಲಿಕ್ಕೆ ಕಷ್ಟ. ಒಲಿಂಪಿಕ್ ಅಲ್ಲಿ ಮೆಡಲ್ ಬಂದಿರ್ಬೋದು, ಗೋಲ್ಡ್ ಮೆಡಲ್, ಆದ್ರೆ ಅವ್ರಿಗೂ ಸಹ ಈ ಒಂದು ಸಾಗರವನ್ನ ದಾಟಿ ಇನ್ನೊಂದು ತೀರಕ್ಕೆ ಅವ್ರು ಹೋಗ್ಲಿಕ್ಕೆ
ಸಾಧ್ಯ ಇಲ್ಲ ಅಲ್ವಾ. ಆದ್ರೆ ಕೃಷ್ಣ ಭಕ್ತಿಯನ್ನ ಮಾಡಿದ್ರೆ ಏನಾಗುತ್ತೆ, ಅಂತಹ ಭವಸಾಗರ ಎಷ್ಟು ಚಿಕ್ಕದಾಗೋಗುತ್ತೆ, ಅದು ಒಂದು ಕರುವಿನ ಗೊರಸಿನಲ್ಲಿ ಕರುವಿನ ಗೊರಸಿನ ಗುರುತಿನಲ್ಲಿ ನಿಂತ್ಕೊಳ್ಳೋಷ್ಟು ನೀರಿನಷ್ಟು ಆಗ್ಬಿಡುತ್ತೆ. ಸೊ ಆ ನೀರನ್ನ ನಾವು, ಅಷ್ಟು ನೀರನ್ನ ನಾವು ಜಂಪ್ ಮಾಡ್ಲಿಕ್ಕೆ, ಅದನ್ನ ದಾಟ್ಲಿಕ್ಕೆ ಕಷ್ಟ ಆಗತ್ತಾ ನಮ್ಗೆ? ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಕೃಷ್ಣ ಭಕ್ತಿಯನ್ನ ಮಾಡ್ಬೇಕು. ಅವಾಗ ಕೃಷ್ಣ ಏನ್ ಮಾಡ್ತಾರೆ, ಅವರೇ ಬಂದು ಗರುಡನ ಮೇಲೆ ಬಂದು ನಮ್ಮನ್ನ ಅವರು ಎಳ್ಕೊಂಡು, ನಮ್ಮ ಜುಟ್ಟು ಇಟ್ಕೊಂಡು ಅಲ್ವಾ, ಶಿಖವನ್ನ ಇಟ್ಕೊಂಡು ನಮ್ಮನ್ನ ಎಳ್ಕೊಂಡು ಅವರು ಅವರ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ. ಸೊ ನಮಗ್ ದಾಟ್ಲಿಕ್ಕೆ ಕಷ್ಟನೇ ಆಗೋದಿಲ್ಲ ಕೃಷ್ಣ ಭಕ್ತಿಯನ್ನ ಮಾಡಿದ್ರೆ ಅಲ್ವಾ. ಸೊ ಅದನ್ನ ನಾವಿಲ್ಲಿ ಜ್ಞಾಪಿಸ್ಕೋಬಹುದು. ಸೊ ಶ್ಲೋಕ 99. ಪ್ರಭುರಮಿಷ್ಟ ವಾಕ್ಯ ಶೂನಿ ಸನ್ಯಾಸಿರ ಗಣ ಚಿತ್ತ ಫಿರಿ ಗೆಲ ಕಹೆ ಮಧುರ ವಚನ. ಹರೇ ಕೃಷ್ಣ ಮಾತಾಜಿ. ದಯಾನ್ವಿತ ಮಾತಾಜಿ. ಓದಿ ಮತ್ತೆ. ಹರೇ ಕೃಷ್ಣ ಮಾತಾಜಿ. ಇದು ಭಾವಾರ್ಥ ದೊಡ್ಡದಿದೆ, ಇಬ್ರತ್ರ ಓದಿಸ್ತೀರಾ ಮಾತಾಜಿ? ಹಾ, ಇಬ್ರತ್ರ ಓದಿಸ್ತೀನಿ ಮಾತಾಜಿ. ಹಾ, ಯಾಕಂದ್ರೆ ಎಕ್ಸ್ಪ್ಲೇನ್ ಎಷ್ಟ್ ಮಾಡಕ್ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ. ಶ್ಲೋಕ 98 ಅಲ್ಲ ಮಾತಾಜಿ? 99. ತತ್ರ ಸಾಕ್ಷಾತ್ ಕರುಣ ಮೇಲೆ ಆಯ್ತು. ಮೇಲೆ ಮಾಡ್ಬೇಕು. ಕರುಣ ಹೊಯ್ದ ಅಲ್ಲ ಇರಿ, ಇದೆ 99 ತಾನೆ, ಇಲ್ಲಿದೆ ನೋಡಿ ಮಾತಾಜಿ. ಪ್ರಭುರನಿಷ್ಠ ವಾಕ್ಯ ಶೂನ್ಯ ಸಾನೆ ಸೀರ ಗಾಣ ಚಿತ್ತ ಫೇರೆ ಗೆಲ ಕಹೆ ಮಧುರ ವಚನ. ಪ್ರಭುಗಳ ಮಿಷ್ಟವಾಕ್ಯ ಮಧುರವಾದ ಮಾತುಗಳನ್ನು ಶೂನ್ಯ ಕೇಳಿ ಸ್ವನ ಸೇರ ಗುಣ ಎಲ್ಲ ಸನ್ಯಾಸಿಗಳ ಗುಂಪು ಚಿತ್ತ ಪ್ರಜ್ಞೆ ತೀರೆ ಕರಗಿತು ಗೇಲ ಹೋಯಿತು ಕಾಹೆ ಹೇಳಿದ್ದರು ಮಧುರವಾದ ನುಡಿಗಳನ್ನು. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಚೈತನ್ಯ ಮಹಾಪ್ರಭುಗಳ ನುಡಿಗಳನ್ನು ಕೇಳಿ ಮಾಯಾವಾದಿ ಸನ್ಯಾಸಿಗಳಾದ ಮನ ಕರೆಯಿತು. ಅವರ ಮನಸ್ಸು ಪರಿವರ್ತನೆ ಆಯಿತು. ಅವರ ಮಧುರವಾದ ಮಾತುಗಳಲ್ಲಿ ಹೀಗೆ ಕೇಳಿದ್ದರು. ಭಾವಾರ್ಥ: ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಆಂದೋಲನದಲ್ಲಿ ಭಾಗವಹಿಸಿದರು. ಇಷ್ಟಪಡದ ಮಾಯಾವಾದಿ ಸನ್ಯಾಸಿಗಳು ಅವರನ್ನು ಟೀಕಿಸುವ ಸಲುವಾಗಿ ವಾರಾಣಸಿಯಲ್ಲಿ ಅವರನ್ನು ಭೇಟಿಯಾದರು. ಸಂಕೀರ್ತನ ಆಂದೋಲನವನ್ನು ವಿರೋಧಿಸುವ ರಾಕ್ಷಸಿ ಪ್ರವೃತ್ತಿ ಸರ್ವಕಾಲಿಕವಾಗಿ ಅಸ್ತಿತ್ವದಲ್ಲಿದ್ದ ಚೈತನ್ಯ ಮಹಾಪ್ರಭುಗಳ ಕಾಲದಲ್ಲಿ ಅದು ಅಸ್ತಿತ್ವದಲ್ಲಿದ್ದಂತೆ ಅದಕ್ಕಿಂತ ಎಷ್ಟು ಹಿಂದೆ ಕೂಡ ಪ್ರಹ್ಲಾದ್ ಮಹಾರಾಜನ ಕಾಲದಲ್ಲೂ ಅಸ್ತಿತ್ವದಲ್ಲಿರುತ್ತದೆ. ಅವನ ತಂದೆ ಸಂಕೀರ್ತನೆಯನ್ನು ಪಡುತ್ತಿರಲಿಲ್ಲ, ಆದರೂ ಅವನು ಸಂಕೀರ್ತನೆ ಮಾಡುತ್ತಿದ್ದ. ತಂದೆ ಮಗನ ನಡುವೆ ಭಿನ್ನಾಭಿಪ್ರಾಯಕ್ಕೆ ಇದು ಕಾರಣವಾಯಿತು. ಭಗವದ್ಗೀತೆ 7.15 ಹೇಳುತ್ತಾನೆ, ನಾಹಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯಾಯ ಪ್ರವೃತ್ತ ಜ್ಞಾನ ಅಸುರಂ ಭವಮಾಶ್ರಿತಾಃ. ಅತ್ಯಂತ ಮೂರ್ಖರಾದ ದುರಳರು ನಾರದಮರು ಮಾಯೆಯಿಂದ ಜ್ಞಾನ ನಷ್ಟನಾದವರು ಅಸೂರಿ ಸ್ವಭಾವದವರು ನನಗೆ ಶರಣಾಗುವುದಿಲ್ಲ. ಮಾಯಾವಾದಿ ಸನ್ಯಾಸಿಗಳು ಅಸುರ ಭವಂ ಆಶ್ರಿತ
ಅಂದರೆ ಅವರು ಅಸುರ ಮಾರ್ಗವನ್ನು ಹಿಡಿದಿದ್ದಾರೆ. ಅಸುರರು ದೇವರ ರೂಪದಲ್ಲಿ ಅಸ್ತಿತ್ವವನ್ನು ನಂಬುವುದಿಲ್ಲ. ಸಂಸಾರದ ಅತ್ಯಂತಿಕ ಅರಿವು ಸಮಸ್ತದ ಅತ್ಯಂತಿಕ ಆಕಾರವು ನಿರಾಕಾರ ಎಂದು ಮಾಯಾವಾದಿಗಳು ಹೇಳುತ್ತಾರೆ ಎಂದು ಮಾಯಾವಾದಿಗಳು ಹೇಳುತ್ತಾರೆ. ಈ ರೀತಿಯಲ್ಲಿ ಅವರು ದೇವರ ಅಸ್ತಿತ್ವವನ್ನು ನಿರಾಕರಿಸುತ್ತಾರೆ. ದೇವರು ಇಲ್ಲ ಎಂದು ಹೇಳುವುದು ದೇವರ ನಿರವಾದ ನಿರಾಕಾರನೆ. ದೇವರು ಆದರೂ ಅವನಿಗೆ ತಲೆ ಇಲ್ಲ, ಕಾಲಿಲ್ಲ ಅಥವಾ ಕೈ ಇಲ್ಲ. ಅವನು ಮಾತನಾಡಲಾರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗಾಯತ್ರಿ ದೇವಿ ಮಾತಾಜಿ, ಕಂಟಿನ್ಯೂ ಮಾಡಿ ಮಾತಾಜಿ. ಗಾಯತ್ರಿ ದೇವಿ ಮಾತಾಜಿ. ಮ್ಯಾಮ್ ತುಂಬಾ ಡಿಸ್ಟರ್ಬ್ ಆಗ್ತಿದೆ. ಗಾಯತ್ರಿ ದೇವಿ ಮಾತಾಜಿ ಓದಿ ಮಾತಾಜಿ, ಕಂಟಿನ್ಯೂ ಮಾಡಿ. ಓಕೆ, ಒಂದೇ ಎಲ್ಲಿಂದ ಹೇಳಿ ಮಾತಾಜಿ, ಎಲ್ಲಿಂದ? ಮೇಲೆ ಶುರುವಿಂದ ಮಾತಾಜಿ. ಕೇಳಲಾರ ಅಥವಾ ತಿನ್ನಲಾರ ಎನ್ನುವುದು ಮೇಲೆ ಫಸ್ಟ್ ಲೈನ್ ಇಂದ ಓದಿ ಮಾತಾಜಿ. ತಿನ್ನಲಾರ ಎನ್ನುವುದು ದೇವರ ಅಸ್ತಿತ್ವವನ್ನು ನಿರಾಕರಿಸುವ ನಿತ್ಯಾತ್ಮಕ ವಿಧಾನ. ನೋಡಲಾಗದ ವ್ಯಕ್ತಿಗೆ ಕುರುಡ ಎನ್ನುತ್ತಾರೆ, ನಡೆಯಲಾಗದ ವ್ಯಕ್ತಿಗೆ ಹೆಳವ ಎನ್ನುತ್ತಾರೆ, ಕೈಗಳಿಲ್ಲದವನನ್ನು ನಿಸ್ಸಹಾಯಕ ಎನ್ನುತ್ತಾರೆ, ಮಾತನಾಡಲಾರದವನನ್ನು ಮುಖ ಎನ್ನುತ್ತಾರೆ. ಮಾಯಾವಾದಿಗಳ ಪ್ರಸ್ತಾವನೆ ಎನ್ನುತ್ತಾರೆ, ಕೇಳಲಾರದವ ಕಿವುಡ ಎನ್ನುತ್ತಾರೆ. ಒಂದೇ ಒಂದು ನಿಮಿಷ. ದೇವರಿಗೆ ಕಾಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಕೈ ಇಲ್ಲ ಎಂಬ ಮಾಯಾವಾದಿಗಳ ಪ್ರಸ್ತಾವನೆಯು ಅವನನ್ನು ಹೆಳವ, ಕುರುಡ, ಕಿವುಡ, ಮೂಗ, ನಿಸ್ಸಹಾಯಕ ಎಂದು ವ್ಯಾಖ್ಯಾನಿಸಿ ಪರೋಕ್ಷವಾಗಿ ಅವಮಾನಿಸುವ ಕ್ರಮ ಅಷ್ಟೇ. ಆದ್ದರಿಂದ ಅವರು ಮಹಾವೇದಾಂತಿಗಳು ಎಂದು ಹೇಳಿಕೊಂಡರು. ವಾಸ್ತವದಲ್ಲಿ ಅವರು ಮಾಯಾಪಹೃತ ಜ್ಞಾನ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವರು ಬಹಳ ವಿದಗ್ಧರಾದ ವಿದ್ವಾಂಸರಂತೆ ಕಾಣುತ್ತಾರೆ, ಆದರೆ ಅವರ ಜ್ಞಾನದ ಸಾರವು ಅಪಹೃತಗೊಂಡಿದೆ. ನಿರಾಕಾರ ಮಾಯಾವಾದಿಗಳು ಯಾವಾಗಲೂ ವೈಷ್ಣವರನ್ನು ಖಂಡಿಸಲು ಪ್ರಯತ್ನ ಮಾಡುತ್ತಿರುತ್ತಾರೆ, ಏಕೆಂದರೆ ವೈಷ್ಣವರು ದೇವೋತ್ತಮ ಪರಮಪುರುಷನನ್ನೇ ಸರ್ವಶಕ್ತ ಎಂದು ನಂಬುತ್ತಾರೆ. ಅವರು ಅವನಿಗೆ ಸೇವೆ ಸಲ್ಲಿಸಲು ಬಯಸುತ್ತಾರೆ, ಅವನೊಡನೆ ಮಾತನಾಡಲು ಬಯಸುತ್ತಾರೆ, ಅವನನ್ನು ನೋಡಲು ಬಯಸುತ್ತಾರೆ. ಪ್ರಭುವು ಕೂಡ ತನ್ನ ಭಕ್ತರನ್ನು ನೋಡಲು ಕಾತರನಾಗಿದ್ದಾನೆ, ಅವರೊಡನೆ ಮಾತನಾಡಲು, ಆಹಾರ ಸೇವಿಸಲು ಮತ್ತು ನರ್ತಿಸಲು ಆಸಕ್ತನಾಗಿದ್ದಾನೆ. ಪ್ರೇಮದ ಈ ವೈಯಕ್ತಿಕ ವಿನಿಮಯಗಳು ಮಾಯಾವಾದಿ ಸನ್ಯಾಸಿಗಳ ಮನ ತಟ್ಟುವುದಿಲ್ಲ. ಆದ್ದರಿಂದ ಕಾಶಿಯ ಮಾಯಾವಾದಿ ಸನ್ಯಾಸಿಗಳು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡುವ ಮೂಲ ಉದ್ದೇಶವು ದೇವರನ್ನು ಕುರಿತ ಅವರ ವೈಯಕ್ತಿಕ ಗ್ರಹಿಕೆಯನ್ನು ಸೋಲಿಸುವುದು. ಆದರೆ ಒಬ್ಬ ಬೋಧಕನಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳ ಮನಸ್ಸನ್ನು ಪರಿವರ್ತಿಸಿದರು. ಪ್ರಭುಗಳ ಮಧುರ ವಚನಗಳನ್ನು ಕೇಳಿ ಅವರು ಕರಗಿ ಹೋದರು. ಹೀಗೆ ಅವರು ಸ್ನೇಹಶೀಲರಾಗಿ ಪ್ರಭುಗಳೊಡನೆ ಮಧುರವಾಗಿ ಮಾತನಾಡಿದರು. ಇದೇ ರೀತಿಯಲ್ಲಿ ಎಲ್ಲ ಧರ್ಮ ಪ್ರಚಾರಕರು ತಮ್ಮ ಎದುರಾಳಿಗಳನ್ನು ಎದುರಿಸಬೇಕು, ಆದರೆ ಅವರೊಡನೆ ಮತ್ತಷ್ಟು ವೈರವನ್ನು ಬೆಳೆಸಿಕೊಳ್ಳಬಾರದು. ಅವರು ಈಗಾಗಲೇ ಶತ್ರುಗಳಾಗಿದ್ದಾರೆ. ನಾವು ಅವರೊಡನೆ ಒರಟಾಗಿ ಅಥವಾ ಅವಿಧೇಯವಾಗಿ ಮಾತನಾಡಿದರೆ ಅವರ ವೈರವು ಮತ್ತಷ್ಟು ಹೆಚ್ಚುತ್ತದೆ. ಆದ್ದರಿಂದ ನಾವು ಸಾಧ್ಯವಾದಷ್ಟು ಚೈತನ್ಯ ಮಹಾಪ್ರಭುಗಳ ಹೆಜ್ಜೆ ಗುರುತನ್ನು ಅನುಸರಿಸಬೇಕು. ಶಾಸ್ತ್ರಗಳ ಆಧಾರಗಳನ್ನು ಉದ್ಧರಿಸುತ್ತಾ, ಆಚಾರ್ಯರ ನಿರ್ಣಯಗಳನ್ನು ನಿರೂಪಿಸುತ್ತಾ ವಿರೋಧಿಗಳ ಮನ ಒಲಿಸಲು ಪ್ರಯತ್ನ ಮಾಡಬೇಕು. ಈ ರೀತಿಯಲ್ಲಿ ನಾವು ಭಗವಂತನ ಎಲ್ಲಾ ಶತ್ರುಗಳನ್ನು ಸೋಲಿಸಲು ಪ್ರಯತ್ನ ಪಡಬೇಕು. ಹರೇ ಕೃಷ್ಣ ಮೋಹನ್ರಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಇವಾಗ ಇಲ್ಲಿ ಅನುವಾದ ಮತ್ತು ಭಾವಾರ್ಥದಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ? ಸೊ ಚೈತನ್ಯ ಮಹಾಪ್ರಭುಗಳು ಇವಾಗ ಇಷ್ಟೊತ್ತು ಅವರು ಪ್ರಕಾಶಾನಂದ ಸರಸ್ವತಿ ಅವರು ಹೇಳಿರೋ ಆ ಪ್ರಶ್ನೆಗೆ ಅವ್ರು ಉತ್ತರವನ್ನ ಕೊಡ್ತಾರೆ ಅಲ್ವಾ. ನೀನ್ ಯಾಕೆ ಹಿಂಗ್ ನಡ್ಕೋತಾ ಇದೀಯ ಅನ್ನೋದಕ್ಕೆ ಅವರು ಉತ್ತರವನ್ನ ಕೊಡ್ತಾರೆ ಅಲ್ವಾ. ನನ್ನ ಗುರುಗಳು ಏನ್ ಮಾತನ್ನ ಹೇಳಿದಾರೋ ಅದ್ರ ಮೇಲೆ ನನಗೆ ತುಂಬಾ ದೃಢ ನಂಬಿಕೆ ಇದೆ, ನಾನು ಅವ್ರ ಮಾತನ್ನ ತರನೇ ನಾನು ಪಾಲಿಸ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಲ್ವಾ.
ಸೊ ಮತ್ತೆ ಅವ್ರು ಹೋಗಿ ಅವರಲ್ಲಿರುವಂತಹ ಡೌಟ್ ಅನ್ನು ಸಹ ಅವ್ರು ಕೇಳ್ತಾರೆ, ಇದೇನಿದು ನನಗೆ ಈ ಹರಿನಾಮವನ್ನ ಹೇಳ್ಕೊಂಡ್ಮೇಲೆ ನಾನು ಈ ತರ ಹುಚ್ಚನಾಗ್ಬಿಟ್ಟಿದೀನಿ ಅಂತ ಹೇಳಿದಾಗ ಅವರು ಅದನ್ನು ಸಹ ಆ ಒಂದು ಗೊಂದಲವನ್ನು ಸಹ ಅವರು ನಿವಾರಿಸ್ತಾರೆ ಅಲ್ವಾ. ಯಾರು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿತಿದಾರೋ ಅವ್ರಿಗೆ ಇದೇ ತರದೇ ಬದಲಾವಣೆಗಳಾಗೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಸಹ ಪ್ರಕಾಶಾನಂದ ಸರಸ್ವತಿಯವರಿಗೆ ಅದನ್ನೇ ಹೇಳ್ತಾರೆ. ನಾನ್ ಇವಾಗ ಇಲ್ಲಿ ಹಾಡ್ತಾ ಇರೋದು, ಕುಣಿತಾ ಇರೋದು, ನರ್ತನೆ ಮಾಡ್ತಾ ಇರೋದು, ಅಳ್ತಾ ಇರೋದು, ಗಟ್ಟಿಯಾಗಿ ಕೂಗ್ತಾ ಇರೋದು, ಇದನ್ನ ನಾನೇ ಮಾಡ್ತಿಲ್ಲ, ಬೇಕು ಅಂತ ಮಾಡ್ತಾ ಇಲ್ಲ, ಅದು ತಾನೇ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಅವರ ಗುರುಗಳು ಏನ್ ಹೇಳ್ತಾರೆ, ನೀನು ಸರಿಯಾದ ದಾರಿಯಲ್ಲೇ ನೀನು ನಡೀತಾ ಇದ್ಯಾ, ನೀನು ಮುಂದುವರಿಸು, ಮತ್ತೆ ನೀನು ಸಂಕೀರ್ತನೆಯನ್ನ ಮಾಡು, ಮತ್ತೆ ಇದನ್ನು ನೀನು ಬೇರೆಯವ್ರಿಗೆಲ್ಲರಿಗೂ ಸಹ ಪ್ರಚಾರ ಮಾಡು ಅಂತ ಹೇಳ್ತಾರೆ. ನೋಡಿ, ಕೃಷ್ಣ ಪ್ರಜ್ಞೆದು ಮುಖ್ಯವಾದಂತಹ ಒಂದು ಏನ್ ಹೇಳ್ಬೇಕು ಅದಕ್ಕೆ, ಅಂದ್ರೆ ಎಲ್ಲರನ್ನು ಸಹ ಇದು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಬರೋ ತರ ಮಾಡುತ್ತೆ ಅಲ್ಲ. ಇವಾಗ ಬೇರೆ ಇವಾಗ ಜ್ಞಾನ ಮಾರ್ಗ ಅಥವಾ ಬೇರೆ ಯಾವುದೇ ಒಂದು ಮಾರ್ಗವನ್ನು ತಗೊಂಡ್ರೆ ಅವ್ರು ಏನ್ ಮಾಡ್ತಾರೆ, ಅವರು ಏಕಾಂಗಿಯಾಗಿ ಎಲ್ಲವನ್ನ ತೊರೆದು ಅವರು ಕಾಡಿಗೋ ಅಥವಾ ಹಿಮಾಲಯಕ್ಕೋ ಎಲ್ಲೋ ಹೋಗಿ ಅವರ ಆತ್ಮ ಸಾಕ್ಷಾತ್ಕಾರದಲ್ಲಿ ಅವರು ತಮ್ಮ ಜೀವನವನ್ನ ಅವರು ಕಳೆದ್ ಬಿಡ್ತಾರೆ ಅಲ್ವಾ. ತಮ್ಮ ಉದ್ಧಾರ ಒಂದನ್ನೇ ನೋಡ್ಕೋತಾರೆ. ಆದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಆತರ ಅಲ್ಲ ಅಲ್ವಾ. ಸೊ ನಮ್ಗೆ ಏನ್ ಹೇಳ್ತಾರೆ ಇವಾಗ ನಾಮನಿಶ್ಚಯ ಪ್ರಭುಜಿಗಳು, ನಮ್ಗಿನ್ನ ಕ್ಲಾಸ್ ತಗೊಳಕ್ ಬರ್ತಾ ಇಲ್ಲ ಪ್ರಭುಜಿ ಅಂತ ಹೇಳಿದ್ರು ಸಹ ನಿಮ್ಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳಕ್ ಬರುತ್ತೆ ಅಲ್ವಾ. ಮತ್ತೆ ದೇವೋತ್ತಮ ಪರಮಪುರುಷ ಯಾರು ಅಂತ ಗೊತ್ತಲ್ವಾ, ನೀವು ಕ್ಲಾಸ್ ತಗೊಳ್ಳಿ, ನೀವು ಕ್ಲಾಸ್ ತಗೊಳ್ಲಿಕ್ಕೆ ನೀವು ಹರಹರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅಂದ್ರೆ ಏನರ್ಥ, ಸೊ ಎಲ್ಲರನ್ನೂ ಸಹ ಈ ಒಂದು ಆಂದೋಲನಕ್ಕೆ, ಈ ಒಂದು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬರ್ಬೇಕು, ಅದೇ ಉದ್ದೇಶ. ಎಲ್ಲ ಪತಿತರನ್ನ ಅಲ್ವಾ, ನಾವ್ ಒಬ್ರೇನೆ ಉದ್ಧಾರ ಆಗೋದಲ್ಲ, ಎಲ್ಲರನ್ನ, ಎಷ್ಟು ಜನ ಯಾರನ್ನೇ ನೋಡ್ಲಿ ನಾವು, ಯಾರೇ ದೇಕೆ ತಾರೆ ಕಹ ಕೃಷ್ಣ ಉಪದೇಶ, ಯಾರನ್ನೇ ನೋಡ್ಲಿ, ನಾವ್ ಯಾರನ್ನೇ ಸಂಪರ್ಕಿಸಿದ್ರು ಸಹ ನಾವು ಈ ಕೃಷ್ಣ ಭಕ್ತಿ ಬಗ್ಗೆ ನಾವು ಅವ್ರಿಗೆ ಹೇಳ್ಬೇಕು, ಅವರನ್ನು ಸಹ ಈ ಒಂದು ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕು ಅಲ್ವಾ. ಸೊ ಈ ಎಲ್ಲ ವಿಷಯಗಳನ್ನ ಹೇಳ್ತಾರೆ. ಮತ್ತೆ ಇದರ ಆನಂದ ಎಷ್ಟು ಅಂತ ಹೇಳ್ತಾರೆ. ಈ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ಮಾಯವಾದ ಸನ್ಯಾಸಿಗಳ ಮನಸ್ಸು ಕರಗೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರ ಮನಸ್ಸು ಪರಿವರ್ತನೆ ಆಯ್ತು ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳ್ತಾರೆ, ಫಸ್ಟ್ ಟೈಮು ಬಂಗಾಳದವ್ರೆಲ್ಲರನ್ನು ಸಹ ಪುರಿಗೆ ಬಂದಾಗ ವೈಷ್ಣವ ಅಂದ್ರೆ ಯಾರು ಅಂತಂದ್ರೆ, ಯಾರು ಒಂದೇ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾರೋ ಅವರು ವೈಷ್ಣವ ಅಂತ ಹೇಳ್ತಾರೆ. ಇನ್ನೊಮ್ಮೆ ಬಂದಾಗ ಚೈತನ್ಯ ಮಹಾಪ್ರಭುಗಳಿಗೆ ವೈಷ್ಣವ ಯಾರು ಅಂತ ಕೇಳಿದ್ರೆ, ಯಾರು ಸತತವಾಗಿ ಹರಿನಾಮವನ್ನ ಹೇಳ್ಕೊತಾ ಇರ್ತಾರೋ ಅವರು ವೈಷ್ಣವ ಅಂತ ಹೇಳ್ತಾರೆ. ಇನ್ನ ಒಂದು ಬಾರಿ ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ವೈಷ್ಣವ ಅಂದ್ರೆ ಯಾರು ಅಂತಂದ್ರೆ, ಯಾರನ್ನ ನಾವು ಸಂಪರ್ಕಿಸಿದಾಗ ಅವರ ದರ್ಶನ ಮಾತ್ರದಿಂದಲೇ ಅವರು ಕೃಷ್ಣ ಪ್ರಜ್ಞೆಗೆ ಬಂದ್ಬಿಡ್ತಾರಲ್ವಾ, ಅವರು ನಿಜವಾದ ವೈಷ್ಣವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಬೇರೆಯವ್ರನ್ನ ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡ್ ಬಂದ್ಬಿಡ್ತಾರೆ ಅವರ ದರ್ಶನ ಮಾತ್ರದಿಂದಲೇ. ಇವಾಗ ಚೈತನ್ಯ ಮಹಾಪ್ರಭುಗಳ ಸಂಪರ್ಕದಿಂದ ಇವ್ರಿಗೆ ಏನಾಯ್ತು, ಈಗ ಪ್ರಕಾಶಾನಂದ ಸರಸ್ವತಿ ಮತ್ತೆ ಅವರ ಅನುಯಾಯಿಗಳೆಲ್ಲರೂ ಮನಸ್ಸು ಪರಿವರ್ತನೆ ಆಗತ್ತೆ ಅಲ್ವಾ. ಇವಾಗ ನೋಡಿ, ಪ್ರಭುಪಾದ್ರು ಸಹ ಇದನ್ನೇ ಫಾಲೋ ಮಾಡೋದು. ಪ್ರಭುಪಾದ್ರುನು ಇವಾಗ ಗಾಂಧೀಜಿಯವರಿಗೆ ಲೆಟರ್ ಬರೀತಾರೆ. ಸೊ ನೀವುನು ಅಂದ್ರೆ ಅವ್ರು ಯಾವಾಗ್ಲೂ ಭಗವದ್ಗೀತೆ ಪುಸ್ತಕವನ್ನ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ವಾ. ನೀವು ಇದನ್ನ ಕೃಷ್ಣ ಪ್ರಜ್ಞೆಗೆ ಬನ್ನಿ, ಈ ಒಂದು ಏನ್ ಹೇಳ್ತಾರೆ, ಸಂಪ್ರದಾಯದಲ್ಲಿ ಬಂದಿರುವಂತಹ ಈ ಒಂದು ಭಗವದ್ಗೀತೆಯ ಜ್ಞಾನವನ್ನ ಪಡ್ಕೊಳ್ಳಿ ನೀವು. ಯಾಕಂದ್ರೆ ನೀವು ಇವಾಗ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿದ್ದೀರಾ, ನಿಮ್ಮ ಮಾತನ್ನ ಎಲ್ಲರೂ ಕೇಳ್ತಾರೆ. ನೀವು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಇಡೀ ಭಾರತ ದೇಶವೇ ಕೃಷ್ಣ ಪ್ರಜ್ಞೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರು ಪ್ರಭುಪಾದರು ತುಂಬಾ ಪ್ರಯತ್ನ ಪಡ್ತಾರೆ ಅಲ್ವಾ. ಆದ್ರೆ ಗಾಂಧೀಜಿಯವರು ಅದಕ್ಕೆ ಯಾವುದೇ ಒಂದು ಸ್ಪಂದನೆಯನ್ನ ಮಾಡೋದಿಲ್ಲ ನೋಡಿ. ಇವಾಗ ಯಾರು ಒಂದು ಅಧಿಕಾರದಲ್ಲಿ ಇದ್ಬಿಡ್ತಾರೋ ಅವರು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವರ ಅನುಯಾಯಿಗಳೆಲ್ಲರೂ ಸಹ ಕೃಷ್ಣ ಪ್ರಜ್ಞೆಗೆ ಬಂದ್ಬಿಡ್ತಾರೆ. ಈಗ ಪ್ರಕಾಶಾನಂದ ಸರಸ್ವತಿ ಅವರ ಮನಸ್ಸು ಪರಿವರ್ತನೆ ಆದ್ರೆ ಇಡೀ ವಾರಣಾಸಿ ಪೂರ್ತಿನೂ ಸಹ ಅವರ ಅನುಯಾಯಿಗಳೇ ಇದ್ದಾರೆ. ಅವರೆಲ್ಲರೂ ಸಹ ಈಗ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ, ಎಲ್ಲರೂ ಆ ಕೃಷ್ಣ ಪ್ರೇಮದಲ್ಲಿ ಮುಳುಗ್ತಾರೆ ಅಲ್ವಾ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ, ಅವರ ಮನಸ್ಸು ಪರಿವರ್ತನೆ ಆಯ್ತು, ಅವರು ಮಧುರವಾದ ಮಾತುಗಳಲ್ಲಿ ಹೀಗೆ ಹೇಳಿದರು ಅಂತ ಹೇಳ್ಬಿಟ್ಟು ಮುಂದೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಭಾವಾರ್ಥದಲ್ಲಿ ಪ್ರಭುಪಾದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಆಂದೋಲನದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಆಂದೋಲನದಲ್ಲಿ ಭಾಗವಹಿಸುವುದನ್ನು ಇಷ್ಟಪಡದ ಮಾಯಾವಾದಿ ಸನ್ಯಾಸಿಗಳು ಅವರನ್ನು ಟೀಕಿಸುವ ಸಲುವಾಗಿ ವಾರಣಾಸಿಯಲ್ಲಿ ಅವರನ್ನು ಭೇಟಿಯಾದರು ಅಲ್ವಾ. ಮುಖ್ಯ ಉದ್ದೇಶ ಏನಿತ್ತು, ಇವ್ರಿಗೆ ಅವ್ರನ್ನ ಟೀಕಿಸ್ಬೇಕು ಚೈತನ್ಯ ಮಹಾಪ್ರಭುಗಳನ್ನ, ಇದೇನಿದು ಚಿಕ್ಕ ಮಗು ತರ ಕುಣಿತಾರೆ ಹಾಡ್ತಾರೆ ಅಲ್ವಾ, ಇವರು ಪ್ರಬುದ್ಧತೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅವರನ್ನ ಟೀಕಿಸ್ಲಿಕ್ಕೋಸ್ಕರ ಅವರು ಭೇಟಿಯಾಗೋದು, ಅವರ ಉದ್ದೇಶ ಅದಿತ್ತು. ಇವಾಗ ಸಂಕೀರ್ತನ ಆಂದೋಲನವನ್ನು ವಿರೋಧಿಸುವ ರಾಕ್ಷಸಿ ಪ್ರವೃತ್ತಿ ಸರ್ವಕಾಲಿಕವಾಗಿ ಅಸ್ತಿತ್ವದಲ್ಲಿದೆ ಅಲ್ವಾ, ಯಾವಾಗ್ಲೂ ಇದೆ ಅದು. ಇವಾಗ ಈ ಸಮಯದಲ್ಲಿ ಇಲ್ಲ, ಇದು ಕಲಿಯುಗದಲ್ಲಿ ಮಾತ್ರ ಇದೆ, ಹಿಂದೆ ದ್ವಾಪರಯುಗ, ತ್ರೇತಾಯುಗ, ಸತ್ಯಯುಗದಲ್ಲಿ ಇರ್ಲಿಲ್ಲ ಅಂತಲ್ಲ, ಅದು ಸರ್ವಕಾಲಿಕವಾಗಿ ಈ ತರ ಟೀಕೆಗೆ ಯಾರು ಈ ಒಂದು ದೇವೋತ್ತಮ ಪರಮ ಪುರುಷನನ್ನ ಭಕ್ತಿ ಮಾಡ್ತಾರೋ ಅವ್ರನ್ನ ಟೀಕಿಸುವ ಪ್ರವೃತ್ತಿನ ಹೊಂದಿರುವಂತಹ ರಾಕ್ಷಸಿ
ಮನೋಭಾವ ಇರೋರು ಅವಾಗ್ಲಿಂದನೂ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳ ಕಾಲದಲ್ಲಿ ಅದು ಅಸ್ತಿತ್ವದಲ್ಲಿ ಇದ್ದಂತೆ ಅದಕ್ಕಿಂತ ಎಷ್ಟೋ ಹಿಂದೆ ಕೂಡ ಪ್ರಹ್ಲಾದ ಮಹಾರಾಜರ ಕಾಲದಲ್ಲೂ ಅಸ್ತಿತ್ವದಲ್ಲಿತ್ತು ಅಲ್ವಾ. ಇವಾಗ ಚೈತನ್ಯ ಮಹಾಪ್ರಭುಗಳಿಗೆ ಈಗ ಪ್ರಕಾಶಾನಂದ ಸರಸ್ವತಿಯವರು ಟೀಕಿಸ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಯಾರು ಟೀಕಿಸಿದ್ರು ಚೈತನ್ಯ ಮಹಾಪ್ರಭುಗಳಿಗೆ? ಅವರು ಬಂಗಾಳದಲ್ಲೇ ಇದ್ದಾಗ ಯಾರು ಅವ್ರನ್ನ ಇದ್ ಮಾಡಿದ್ರು, ವಿರೋಧಿಸಿದ್ರು? ಪ್ರಕಾಶಾನಂದ ಅಲ್ಲ, ಈಗ ಪ್ರಕಾಶಾನಂದ ಸರಸ್ವತಿಯವರು ಟೀಕಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವರು ಬಂಗಾಳದಲ್ಲಿ ಇದ್ದಾಗ, ನವದ್ವೀಪದಲ್ಲಿ ಇದ್ದಾಗ ಅವರ ಮೃದಂಗವನ್ನು ಸಹ ಒಡೆದು ಹಾಕ್ತಾರೆ. ಚಾಂದ್ ಕಾಸಿ ಅಲ್ವಾ, ಚಾಂದ್ ಕಾಸಿ ಅವ್ರು ಏನ್ ಮಾಡ್ತಾರೆ, ಅವರು ಚೈತನ್ಯ ಮಹಾಪ್ರಭುಗಳ ಆಂದೋಲನಕ್ಕೆ ಅವರು ಅಡ್ಡಿಯನ್ನು ಉಂಟು ಮಾಡ್ತಾರೆ ಅಲ್ವಾ. ಅವರ ಮೃದಂಗವನ್ನು ಸಹ ಒಡೆದು ಹಾಕ್ತಾರೆ. ಸೊ ಅದಕ್ಕಿಂತ ಮುಂಚೆ ಸತ್ಯಯುಗದಲ್ಲಿ ಈ ಪ್ರಹ್ಲಾದ ಮಹಾರಾಜ ಕಾಲದಲ್ಲೂ ಅದೇ ತರ ಇತ್ತು. ಅವ್ರ ತಂದೆ ಹಿರಣ್ಯಕಶಿಪು ಹರಿನಾಮವನ್ನ ಇಷ್ಟಪಡ್ತಾ ಇರ್ಲಿಲ್ಲ ಅಲ್ವಾ. ಆದ್ರೂ ಸಹ ಪ್ರಹ್ಲಾದ ಮಹಾರಾಜ ಅವರು 5 ವರ್ಷದ ಬಾಲಕ, ಅವರು ಸಂಕೀರ್ತನೆ ಮಾಡ್ತಾ ಇದ್ರು. ಇದೇನೆ ತಂದೆ ಮತ್ತು ಮಗನ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾ ಇದಾರೆ. ಮತ್ತೆ ಭಗವದ್ಗೀತೆಯಲ್ಲಿ 7.15 ಏನೇ ಹೇಳ್ತಾ ಇದ್ರೆ, 4 ತರದ ಜನಗಳು ಅವರು ಭಕ್ತಿಗೆ ಬರೋದೇ ಇಲ್ಲ. ಯಾರವರು 4 ತರದ ಜನಗಳು ಅಂತಂದ್ರೆ, ಅತ್ಯಂತ ಮೂರ್ಖರಾದ ದುರುಳರು, ಮೂರ್ಖರು ಅಲ್ವಾ. ಕತ್ತೆ ತರ ದುಡಿಯೋದು ಅಷ್ಟೇನೆ. ಮಾನವ ಜನ್ಮ ಕೊಟ್ಟಾಗ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ ಅಲ್ವಾ, ಈ ಭೌತಿಕ ಪ್ರಪಂಚದಿಂದ ನಾವು ಪಾರಾಗ್ಬೇಕು ಅಂದ್ರೆ. ಆದ್ರೆ ಇಲ್ಲಿ ಈ ಒಂದು ಮೂಢರು ಏನ್ ಮಾಡ್ತಾರೆ, ಕತ್ತೆ ತರ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಅವರು ದುಡಿತಾ ಇದ್ದಾರೆ ಅಲ್ವಾ. ಏನಕ್ಕೋಸ್ಕರ? ಈ ಒಂದು ಭೌತಿಕ ದೇಹವನ್ನ ಸಲಹೋದಕ್ಕೋಸ್ಕರ ಅಲ್ವಾ. ಕತ್ತೆಗೆ ಎಲ್ಲಾ ಕಡೆನೂ ಸಹ ಹುಲ್ಲು ಸಿಗುತ್ತೆ. ಅದು ಪ್ರತ್ಯೇಕವಾಗಿ ಅದು ಅರಸನ ಅಗಸನ ಆ ಒಂದು ಹೊರೆಯನ್ನ ಹೊರೋದ್ ಬೇಕಾಗಿಲ್ಲ. ಆದ್ರೂ ಸಹ ಅದು ಮೂರ್ಖ ಕತ್ತೆ ಅಲ್ವಾ. ಎಲ್ಲಾ ಕಡೆ ಹುಲ್ಲಿದೆ ಅನ್ನೋದು ಅದಕ್ಕೆ ಗೊತ್ತಾಗೋದಿಲ್ಲ. ಆ ಒಂದು ಅಗಸ ಕೊಡುವಂತಹ ಆ ಒಂದು ಇಡೀ ಹುಲ್ಲಿಗೆ ಅದು ಅಷ್ಟು ಕೆಲಸ ಮಾಡುತ್ತೆ ಅಲ್ವಾ. ಇವಾಗ ನಾವುನು ಅಷ್ಟೇನೆ, ನಾವು ಎಷ್ಟು ನಮ್ಮ ಈ ದೇಹ ಮತ್ತೆ ಆತ್ಮವನ್ನ ಜೊತೆಯಲ್ಲಿ ಇಟ್ಕೊಳ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ದುಡಿಬೇಕು. ಅನಾವಶ್ಯಕವಾಗಿ ನಾವು ಸಮಯವನ್ನ ನಾವು ವ್ಯರ್ಥ ಮಾಡಬಾರ್ದು ಅಲ್ವಾ. ಈ ಮೂಢರು ಸಹ ಭಕ್ತಿಗೆ ಬರೋದಿಲ್ಲ. ಮತ್ತೆ ನರಾಧಮರು, ಅವ್ರಿಗೆ ಎಲ್ಲಾ ವಿದ್ಯೆ ಎಲ್ಲ ಇದೆ, ಆದ್ರೂ ಸಹ ಅವರು ಈ ಒಂದು ಕೃಷ್ಣ ಪ್ರಜ್ಞೆಗೆ ಅವರು ಬರೋದಿಲ್ಲ ಅಲ್ವಾ. ಕೃಷ್ಣನ ಆ ಒಂದು ಸರ್ವೋಚ್ಚ ಸ್ಥಾನವನ್ನ ಅವರು ಒಪ್ಪೋದಿಲ್ಲ. ಮತ್ತೆ ಮಾಯೆಯ ಮಾಯಯಾಪಹೃತ ಜ್ಞಾನಿಗಳು ಅವ್ರೇನು ಅಂದ್ರೆ, ಕೃಷ್ಣ ಪ್ರಜ್ಞೆಗೂ ಅಂತಂದ್ರೆ ಈ ಒಂದು ಭಗವದ್ಗೀತೆಯನ್ನು ಸಹ ಓದ್ತಾರೆ. ಒಂದ್ಸತಿ ಅಲ್ಲ, ಹಲವು ಬಾರಿ ಓದ್ತಾರೆ. ಹಲವು ಬಾರಿ ಓದಿದ್ರು ಸಹ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅವರ ಜ್ಞಾನವನ್ನ ಮಾಯೆ ಅಪಹರಿಸ್ಬಿಟ್ಟಿರ್ತಾಳೆ ಅಲ್ವಾ. ಮಾಯೆಗೆ ಒಳಗಾಗಿರ್ತಾರೆ ಅವರು. ಈ ಕೃಷ್ಣನಿಂದನೇ ಬೋಧಿಸಿರುವಂತಹ ಭಗವದ್ಗೀತೆನ ಓದಿದ್ರು ಸಹ ಅವ್ರಿಗೆ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ಅವರು ಅರ್ಥ ಆಗೋದಿಲ್ಲ. ಅವ್ರನ್ನ ಕೃಷ್ಣನ ಸರ್ವೋಚ್ಚ ಸ್ಥಾನವನ್ನ ಅವರು ಒಪ್ಕೊಳೋದಿಲ್ಲ. ಮತ್ತೆ ಆಸುರ ಭಾವಮಾಶ್ರಿತ ಅಂದ್ರೆ ಭಗವಂತನನ್ನೇ ಅವರು ದ್ವೇಷಿಸ್ತಾರೆ ಅಲ್ವಾ. ಅಸುರಿ ಗುಣದಲ್ಲಿ ಇರುವಂತವ್ರು ಅವರು ಭಗವಂತನನ್ನ, ವೇದಗಳನ್ನ, ಭಗವಂತನ ಭಕ್ತರನ್ನ ಎಲ್ಲರನ್ನು ಸಹ ದ್ವೇಷಿಸುವಂತವ್ರು ಆಸುರಿ ಭಾವಮಾಶ್ರಿತ. ಈ 4 ಜನರು ಅವರು ದೇವರ ಅಸ್ತಿತ್ವವನ್ನ ಅವರು ನಂಬೋದಿಲ್ಲ. ಇವಾಗ ದೇವರ ಅಸ್ತಿತ್ವನ ನಂಬೋದಿಲ್ಲ ಅಂದ್ರೆ ಏನಾಗುತ್ತೆ, ಇವಾಗ ದೇವರೇ ಇಲ್ಲ ಅಂತಂದ್ರೆ ಏನ್ ಅರ್ಥ? ಇವಾಗ ಅವರು ಏನ್ ಹೇಳ್ತಾರೆ, ಎಲ್ಲದಕ್ಕೂ ನಕಾರಾತ್ಮಕವಾಗಿ ಹೇಳ್ತಾರೆ. ಅಂದ್ರೆ ಇಲ್ಲ 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 ಅಂತ ಹೇಳ್ಬಿಟ್ಟು ಅವರು ನೇತಿ 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 ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ಅಂದ್ರೆ ಇವಾಗ ದೇವ್ರ ಅಂತಂದ್ರೆ ಏನ್ ಅರ್ಥ? ಅವ್ರಿಗೆ ಆಕಾರ ಇಲ್ಲ ಅಂದ್ರೆ ಏನ್ ಅರ್ಥ? ನಾವು ಇವಾಗ ದೇವ್ರನ್ನ ನಾವಿವಾಗ ಹಳಿತಾ ಇದ್ದಂಗ ಆಗುತ್ತೆ. ಇವಾಗ ಭಗವಂತನಿಗೆ ಒಂದು ರೂಪ ಇದೆ, ಅವ್ರಿಗೆ ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ, ಕೈ ಕಾಲು ಎಲ್ಲವೂ ಇದೆ, ಶರೀರ ಎಲ್ಲನೂ ಇದೆ. ಇವಾಗ ನಾವ್ ಇಲ್ಲ ಅಂತ ಹೇಳ್ದಂಗೆ ಇಲ್ಲ ಅಂತ ಹೇಳ್ತಾ ಇದ್ರೆ ಏನಾಗ್ತಾ ಇದೆ, ಈಗ ದೇವ್ರನ್ನ ನಾವು ಹಳಿತಾ ಇದೀವಿ. ಅವನನ್ನ ನಾವು ಇವಾಗ ಕುರುಡ, ಕಿವುಡ, ಮೂಗ, ಹೆಳವ, ನಿಸ್ಸಹಕ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಅವ್ರನ್ನ ಅವಮಾನಿಸ್ತಾ ಇದೀವಿ. ಪರೋಕ್ಷವಾಗಿ ನಾವು ಅವಮಾನಿಸ್ತಾ ಇದೀವಿ ಅಲ್ವಾ. ಅದನ್ನೇ ಪ್ರಭುಪಾದ್ರಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸಮಸ್ತದ ಆತ್ಯಂತಿಕ ಆಕಾರವು ನಿರಾಕಾರ ಎಂದು ಮಾಯಾವಾದಿಗಳು ಹೇಳುತ್ತಾರೆ ಅಲ್ವಾ. ನಾವಿವಾಗ ಪರಮಸತ್ಯನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್, ಈ 3 ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಭಗವಾನ್ ಅಂತ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಭಗವಂತ ಒಬ್ಬ ವ್ಯಕ್ತಿ, ನಮ್ ತರನೇ ಅವ್ರುನು ದ್ವಿಭುಜ ಇರುವಂತಹ ಒಬ್ಬ ವ್ಯಕ್ತಿ. ಮತ್ತೆ ಅವ್ರಿಗೂ ಸಹ ಮನಸ್ಸನ್ನೋದಿದೆ ಅಲ್ವಾ. ಮತ್ತೆ ನಾವ್ ಇವಾಗ ಅವ್ರು ಯಾರಾದ್ರೂ ಪ್ರೀತಿಸಿದ್ರೆ ಅದಕ್ಕೆ ಅವರು ಪ್ರತಿಸ್ಪಂದಿಸ್ತಾರೆ. ಬೆಳಕು ಯಾವತ್ತೂ ಪ್ರತಿಸ್ಪಂದಿಸೋದಿಲ್ಲ, ಯಾವುದೇ ಒಂದು ಶಕ್ತಿ ಪ್ರತಿಸ್ಪಂದಿಸೋದಿಲ್ಲ ಅಲ್ವಾ. ಆತರ ಅಲ್ಲ ಪರಮ ಸತ್ಯ, ಅವರೊಬ್ಬ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೊಂಡಿದೀವಿ. ಆದ್ರೆ ಇಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ, ಆ ಒಂದು ಪರಮ ಸತ್ಯ ಅವರು ಬೆಳಕು ಅಂತ ಹೇಳ್ತಾರೆ. ಅದೇನೇ ಏನು ಆತ್ಯಂತಿಕ ಅಂದ್ರೆ ಅದೇ ಅಂತ್ಯ ಅಂತ ಹೇಳ್ತಾರೆ. ಆ ಬೆಳಕಂತ ರೂಪ ಏನಿದೆ ಅದೇನೇ ಪರಮ ಸತ್ಯನ ಅಂತ್ಯ ರೂಪ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ದೇವರು ಇಲ್ಲ ಎಂದು ಹೇಳುವುದು ದೇವರ ನೇರವಾದ ನಿರಾಕರಣೆ. ಸೊ ಮತ್ತೆ ಇಲ್ಲಿ ನಾವು ನೋಡಿದ್ವಿ, ಇಲ್ಲಿ 4 ಜನ ಅವರು ದೇವರ ಅಸ್ತಿತ್ವವನ್ನೇ ಅವ್ರು ನಂಬ್ತಾ ಇಲ್ಲ, ಅದು ದೇವರ ಅಸ್ತಿತ್ವವನ್ನ ನೇರವಾಗಿ ನಿರಾಕರಿಸ್ತಾ ಇದ್ದಾರೆ. ಮತ್ತೆ ಒಬ್ರು
ಈಗ ನಿರಾಕಾರವಾದಿಗಳು ಏನ್ ಮಾಡ್ತಾ ಇದಾರೆ, ಅವರು ದೇವ್ರಿದಾನೆ ಆದ್ರೆ ಅವ್ನು ನಿರಾಕಾರ, ಅವನಿಗೆ ಆಕಾರ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೇರವಾಗಿ ನಿರಾಕರಣೆ ಮಾಡೋರು ಈ 4 ಜನ, ಅವ್ರು ನೇರವಾಗಿ ನಿರಾಕರಣೆ ಮಾಡ್ತಿದ್ದಾರೆ, ದೇವ್ರನ್ನೋರೇ ಇಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಮಾಯಾವಾದಿಗಳು ಏನ್ ಮಾಡ್ತಾ ಇದಾರೆ, ದೇವ್ರಂತ ಇದಾರೆ ಆದ್ರೆ ಅವ್ರಿಗೆ ಆಕಾರ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಪರೋಕ್ಷವಾಗಿ ಅವರು ನಿರಾಕರಿಸ್ತಾ ಇದ್ದಾರೆ. ಸೊ ಇಲ್ಲಿ ಅವ್ರು ಏನೇ ಹೇಳ್ತಾ ಇದಾರೆ, ನಿರಾಕಾರ ಅಂದ್ರೆ ಏನರ್ಥ, ಅವನಿಗೆ ತಲೆ ಇಲ್ಲ, ಕಾಲಿಲ್ಲ, ಕೈ ಇಲ್ಲ, ಅವನು ಮಾತನಾಡಲಾರ, ಕೇಳಲಾರ, ತಿನ್ನಲಾರ ಅಂತ ಹೇಳ್ಬಿಟ್ಟು ಅವರು ನಿರಾಕರಿಸ್ತಾರೆ, ಭಗವಂತನ ಅಸ್ತಿತ್ವವನ್ನ ನಿರಾಕರಿಸ್ತಾರೆ. ಇದು ನೇತ್ಯಾತ್ಮಕ ವಿಧಾನ. ಸೊ ಇದು ನಾಯಿತಿ ಅಂದ್ರೆ ನೆಗೆಟಿವ್ ಆಗಿ ಹೇಳುವಂತಹ ವಿಧಾನ. ಇವಾಗ ನೋಡಲಾಗದ ವ್ಯಕ್ತಿಗೆ ಕುರುಡ ಅಂತಾರೆ, ನಮ್ ಕಣ್ ಕಾಣಿಸಿಲ್ಲ ಅಂದ್ರೆ ಕುರುಡ ಅಂತಾರೆ, ನಡಿಲಿಕ್ಕೆ ಆಗಿಲ್ಲ ಅಂದ್ರೆ ಹೆಳವ ಅಂತಾರೆ, ಕೈಗಳಿಲ್ಲ ಅಂತಂದ್ರೆ ನಿಸ್ಸಹಾಯಕ ಅಂತಾರೆ, ಮಾತನಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಮೂಕ ಅಂತಾರೆ, ಕೇಳಿಸ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಕಿವುಡ ಅಂತಾರೆ. ಸೊ ಇವಾಗ ದೇವರಿಗೆ ಕಾಲಿಲ್ಲ, ಕಣ್ಣಿಲ್ಲ, ಕಿವಿ ಇಲ್ಲ, ಕೈ ಇಲ್ಲ ಎಂದು ಮಾಯಾವಾದಿಗಳ ಪ್ರಸ್ತಾವನೆಯು ಅವನನ್ನು ಹೆಳವ, ಕುರುಡ, ಕಿವುಡ, ಮೂಗ, ನಿಸ್ಸಹಾಯಕ ಎಂದು ವ್ಯಾಖ್ಯಾನಿಸಿ ಪರೋಕ್ಷವಾಗಿ ಅಪಮಾನಿಸುವ ಕ್ರಮ ಅಷ್ಟೇ. ನೋಡಿ, ಪರೋಕ್ಷವಾಗಿ ನಿರಾಕಾರವಾದಿಗಳು ಆ ದೇವರನ್ನ ಅವಮಾನಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಮಹಾ ವೇದಾಂತಿಗಳು ಅಂತ ಹೇಳ್ಕೊಂಡ್ರು ಸಹ ಅವ್ರೂ ಸಹ ಮಾಯಾ ಅಪವೃತ ಜ್ಞಾನ, ಅವರ ಜ್ಞಾನವೂ ಸಹ ಮಾಯೆಯಿಂದ ಅದು ನಷ್ಟವಾಗೋಗಿದೆ. ಇವಾಗ ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ ಅವರು ತುಂಬಾ ವಿದ್ವಾಂಸರು ಅನ್ಕೊಂತಾರೆ, ಯಾಕಂದ್ರೆ ಅವರು ವೇದಗಳನ್ನ ಓದ್ತಾರೆ, ಮತ್ತೆ ಸರಿಯಾದ ಮೀಟರ್ ಅಲ್ಲಿ ಓದ್ತಾರೆ. ಅವ್ರು ಓದ್ತಾ ಇದ್ರೆ ಅದನ್ನ ಕೇಳಲಿಕ್ಕೆನೆ ಆನಂದ ಆಗುತ್ತೆ. ಅಷ್ಟು ಅಂತಹ ಒಂದು ಏನ ಹೇಳ್ತಾರೆ, ಛಂದಸ್ಸು ಛಂದೋಬದ್ಧವಾಗಿ ಅದನ್ನ ಓದ್ತಾರೆ. ಆದ್ರೆ ಅವರ ಜ್ಞಾನದ ಸಾರವೂ ಅಪಹೃತಗೊಂಡಿದೆ. ಏನನ್ನ ಅರ್ಥ ಮಾಡ್ಕೋಬೇಕೋ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ. ಕೃಷ್ಣ ಏನ್ ಹೇಳ್ತಾರೆ 15ನೇ ಶ್ಲೋಕದಲ್ಲಿ, ಅವರು ಸರ್ವಸ್ಯ ಚಾಹ ಮೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಾಪೋಹನಂಚ ವೇದೇಶ್ಚ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತಾರೆ. ಈ ವೇದಗಳನ್ನ ಬಲ್ಲವನು ನಾನೇ, ವೇದಗಳನ್ನು ಸಹ ನನ್ನಿಂದನೇ ರಚಿಸಲ್ಪಟ್ಟಿದೆ. ಈ ವೇದಗಳನ್ನ ಯಾರಾದ್ರೂ ಓದಿದ್ರೆ ಕೊನೆಯಲ್ಲಿ ಅರ್ಥ ಮಾಡ್ಕೋಬೇಕಾದ್ರು ನನ್ನನ್ನೇ ಅಂತ ಹೇಳ್ತಾರೆ ಅಲ್ವಾ. ಭಗವಂತನನ್ನೇ ಅರ್ಥ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಆ ವೇದಾಂತಿಗಳು ಅಂತ ಅನ್ನಿಸ್ಕೊಂಡ್ರವರು ಭಗವಂತನನ್ನೇ ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ. ಅದಕ್ಕೆ ಅವರ ಒಂದು ಜ್ಞಾನವೂ ಸಹ ಮಾಯಿಂದ ಅಪಹೃತಗೊಂಡಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಿರಾಕಾರ ಮಾಯವಾದಿಗಳು ಯಾವಾಗ್ಲೂ ವೈಷ್ಣವರನ್ನ ಖಂಡಿಸಲು ಪ್ರಯತ್ನ ಮಾಡ್ತಾ ಇರ್ತಾರೆ ಅಲ್ವಾ. ನಾನು ಇದಕ್ಕಿಂತ ಮುಂಚೆನೂ ಒಂದ್ಸತಿ ಹೇಳ್ದೆ. ಇವಾಗ ವೈಷ್ಣವರು ಏನ್ ಮಾಡ್ತಾರೆ, ಅವರು ಆ ರಾಧಾಕೃಷ್ಣ ಬೊಂಬೆಗಳನ್ನ ಇಟ್ಕೊಂಡು ಅದಕ್ಕೆ ಸ್ನಾನ ಮಾಡಿಸ್ತಾರೆ, ಅದಕ್ಕೆ ಡ್ರೆಸ್ ಮಾಡ್ತಾರೆ, ಅದಕ್ಕೆ ತಿನ್ನಿಸ್ತಾರೆ, ಮಲಗಿಸ್ತಾರೆ, ಬೆಳಗ್ಗೆಯಿಂದ ರಾತ್ರಿ ತನಕನೂ ಆ ಒಂದು ಡಿಟೀಸ್ ಅಂತ ನಾವ್ ಏನ್ ಹೇಳ್ತೀವೋ ಅದ್ರ ಜೊತೆ ಇರ್ತಾರೆ ಅಲ್ವಾ. ಸೊ ಈ ಒಂದು ಆಕ್ಟಿವಿಟೀಸ್ ಅನ್ನ ನೋಡಿ ನಾವು ಹೇಗೆ ಆ ಒಂದು ರಾಧಾಕೃಷ್ಣ ವಿಗ್ರಹಗಳ ಜೊತೆ ನಾವು ಹೇಗೆ ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ಇರ್ತೀವೋ ಅದನ್ನ ನೋಡಿ ವೈಷ್ಣವರು ಇರೋದನ್ನ ನೋಡ್ಬಿಟ್ಟು ಈ ನಿರಾಕಾರವಾದಿಗಳು ಮಾಯಾವಾದಿಗಳು ಏನ್ ಹೇಳ್ತಾರೆ, ನೀವೇನ್ ಚಿಕ್ಕ ಮಕ್ಕಳ ಆ ಬೊಂಬೆಗಳ ಜೊತೆ ಆಟ ಆಡ್ತಾ ಇದ್ದೀರಾ, ನೀವು ಒಂದ್ ಸ್ವಲ್ಪ ಪ್ರಬುದ್ಧರಾಗಿ ನೀವು ವೇದಾಂತವನ್ನ ಓದಿ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಅಂದ್ರೆ ಅಣಗಿಸ್ತಾ ಇರ್ತಾರೆ. ಏಕೆಂದ್ರೆ ವೈಷ್ಣವರು ದೇವೋತ್ತಮ ಪರಮಪುರುಷನನ್ನೇ ಸರ್ವಶಕ್ತ ಎಂದು ನಂಬುತ್ತಾರೆ ಅಲ್ವಾ. ನಮ್ಗೆ ಏನ್ ಹೇಳಿದ್ರು 12ನೇ ಅಧ್ಯಾಯದಲ್ಲಿ, ನಾನು ಆ ಒಂದು ಅರ್ಚ ವಿಗ್ರಹ ರೂಪದಲ್ಲಿ ಬಂದಿದ್ದೀನಿ, ನೀವೇನೇ ನನಗೆ ಪೂಜೆ ಮಾಡಿದ್ರು ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಕೃಷ್ಣ 12ನೇ ಅಧ್ಯಾಯದಲ್ಲೇ ಹೇಳಿದ್ದಾರೆ, ನೇರವಾಗಿ ಹೇಳಿದ್ದಾರೆ ಅಲ್ವಾ. ಆದ್ರೆ ಇವರು ಮಾಯಾವಾದಿಗಳು ಅದನ್ನ ಒಪ್ಪೋದಿಲ್ಲ. ಅವರು ಅವನಿಗೆ ಸೇವೆ ಸಲ್ಲಿಸಲು ಬಯಸುತ್ತಾರೆ, ಅವನೊಡನೆ ಮಾತನಾಡಲು ಬಯಸುತ್ತಾರೆ, ಅವನನ್ನು ನೋಡಲು ಬಯಸುತ್ತಾರೆ. ಪ್ರಭುವು ಕೂಡ ತನ್ನ ಭಕ್ತರನ್ನು ನೋಡಲು ಕಾತರನಾಗಿದ್ದಾನೆ, ಅವರೊಡನೆ ಮಾತನಾಡಲು, ಆಹಾರ ಸೇವಿಸಲು ಮತ್ತು ನರ್ತಿಸಲು ಆಸಕ್ತನಾಗಿದ್ದಾನೆ. ಪ್ರೇಮದ ಈ ವೈಯಕ್ತಿಕ ವಿನಿಮಯಗಳು ಮಾಯಾವಾದಿ ಸನ್ಯಾಸಿಗಳ ಮನ ತಟ್ಟುವುದಿಲ್ಲ ಅಲ್ವಾ. ಇವಾಗ ಪ್ರಭುಪಾದರು ಆ ಒಂದು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನಿಂತ್ಕೊಂಡ್ರು ಸಹ ಆ ವಿಗ್ರಹದ ಮುಂದೆ ನಿಂತ್ಕೊಂಡಾಗ ಅವರು ವಿಗ್ರಹದ ಜೊತೆ ಮಾತಾಡ್ತಾರೆ ಅಲ್ವಾ. ಅವರ ಕ್ಷೇಮ ಸಮಾಚಾರವನ್ನ ಕೇಳ್ತಾರೆ ಅಲ್ವಾ. ಸರಿಯಾದ ಸಮಯಕ್ಕೆ ಭೋಗ ಎಲ್ಲ ನಡೀತಾ ಇದೆಯಾ ಅಂತ ಹೇಳ್ಬಿಟ್ಟು ವಿಚಾರಿಸ್ತಾರೆ ಅಲ್ವಾ. ಅಂದ್ರೆ ಅವ್ರ ಜೊತೆ ಮಾತಾಡ್ತಾರೆ, ದೇವ್ರ ಜೊತೆ ಮಾತಾಡ್ತಾರೆ. ಸೊ ದೇವ್ರ ಜೊತೆ ಅವರು ನರ್ತಿಸ್ತಾರೆ, ಆಹಾರ ಸೇವಿಸ್ತಾರೆ, ನೋಡ್ತಾರೆ, ಭಗವಂತನ ದರ್ಶನ ಮಾಡ್ತಾರೆ. ಹೇಗೆ ಭಕ್ತರು ಅಲ್ವಾ, ಯಥಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಅಲ್ವಾ. ಮಮ ವರ್ತಮಾನ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಲ್ವಾ. ನಾವ್ ಎಷ್ಟು ಡಿಗ್ರಿಯಲ್ಲಿ ನಾವು ಭಗವಂತನಿಗೆ ಶರಣಾಗ್ತೀವೋ ಅಷ್ಟೇ ಡಿಗ್ರಿಯಲ್ಲಿ ಅವರು ನಮ್ಗೆ ಪ್ರತಿಸ್ಪಂದನೆ ಮಾಡ್ತಾರೆ ಅಲ್ವಾ. ಇದನ್ನ ಮಾಯಾವಾದಿಗಳು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಆ ಭಾವನೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕಾಶಿಯ ಮಾಯಾವಾದಿ ಸನ್ಯಾಸಿಗಳು ಚೈತನ್ಯ ಮಹಾಪ್ರಭುಗಳನ್ನು ಭೇಟಿ ಮಾಡುವ ಮೂಲ ಉದ್ದೇಶವು ದೇವರನ್ನು ಕುರಿತ ಅವರ ವೈಯಕ್ತಿಕ ಗ್ರಹಿಕೆಯನ್ನ ಸೋಲಿಸುವುದು ಅಲ್ವಾ. ಆ ಒಂದು ಸಾಕಾರವಾದ ಏನಿದೆ, ಈ ವೈಷ್ಣವರದ್ದು ಸಾಕಾರವಾದವನ್ನ ಸೋಲಿಸೋದೇನೆ ಆ ಒಂದು ವಾರಣಾಸಿಯ ಮಾಯಾವಾದಿಗಳ ಉದ್ದೇಶ ಆಗಿತ್ತು. ಆದ್ರೆ ಏನಾಗೋಯ್ತೀಗ, ಆದರೆ ಒಬ್ಬ ಬೋಧಕರಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳ ಮನಸ್ಸನ್ನ ಪರಿವರ್ತಿಸಿದರು. ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ಅವರ ಮನಸ್ಸನ್ನ ಅವರು ಪರಿವರ್ತಿಸ್ತಾರೆ. ಏನಾದ್ರೂ ಅವರು ಯುದ್ಧ ಮಾಡ್ತಾರ ಈ ಮಾಯಾವಾದಿಗಳ ಜೊತೆ, ಯಾವ್ದಾದ್ರು ಒಂದು ಅಸ್ತ್ರ ಶಸ್ತ್ರವನ್ನ ಇಟ್ಕೊಂಡಿದಾರ,
ಯಾವುದೇ ಒಂದು ಶಸ್ತ್ರ ಇಲ್ಲ. ಚೈತನ್ಯ ಮಹಾಪ್ರಭುಗಳ ಅಸ್ತ್ರ ಶಸ್ತ್ರ ಏನು? ಹರೇ ಕೃಷ್ಣ. ಚೈತನ್ಯ ಮಹಾಪ್ರಭುಗಳ ಪ್ರೀತಿ. ಅಸ್ತ್ರ ಶಸ್ತ್ರ ಏನು? ಯಜ್ಞ, ಸಂಕೀರ್ತನ ಪ್ರೀತಿ. ಯಜ್ಞ. ಸಂಕೀರ್ತನ ಯಜ್ಞ, ಹರಿನಾಮನೇ ಅವರ ಅಸ್ತ್ರ ಅಲ್ವಾ? ಅದು ಬಿಟ್ರೆ ಇನ್ನೇನು ಅಸ್ತ್ರ ಇಲ್ಲ. ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಅವರ ಏಕೈಕ ಅಸ್ತ್ರ ಏನು ಅಂತಂದ್ರೆ ಹರಿನಾಮ ಒಂದೇ, ಬೇರೆ ಇನ್ಯಾವುದೂ ಅಸ್ತ್ರ ಇಟ್ಕೊಂಡಿಲ್ಲ. ಅವರ ಮಧುರ ವಚನಗಳಿಂದ ನೋಡಿ ಇವಾಗ ಎಲ್ಲರ ಮನವನ್ನ ಅವರು ಪರಿವರ್ತಿಸ್ತಾರೆ. ಪ್ರಭುಗಳ ಮಧುರ ವಚನಗಳನ್ನ ಕೇಳಿ ಅವರು ಕರಗಿ ಹೋದರು. ಹೀಗೆ ಅವರು ಸ್ನೇಹಶೀಲರಾಗಿ ಪ್ರಭುಗಳೊಡನೆಯೂ ಮಧುರವಾಗಿ ಮಾತನಾಡಿದರು ಅಲ್ವಾ? ನೋಡಿ ಚೈತನ್ಯ ಮಹಾಪ್ರಭುಗಳ ಜೊತೆನೂ ಸಹ ಅವರು ಈಗ ಮಧುರವಾಗಿ ಮಾತಾಡ್ತಾ ಇದ್ದಾರೆ. ಹೀಗೆ ಅವರು ಸ್ನೇಹಶೀಲರಾಗಿ ಪ್ರಭುಗಳೊಡನೆಯೂ ಮಧುರವಾಗಿ ಮಾತನಾಡಿದರು. ಇದೇ ರೀತಿಯಲ್ಲಿ ಎಲ್ಲ ಧರ್ಮ ಪ್ರಚಾರಕರು ತಮ್ಮ ಎದುರಾಳಿಗಳನ್ನ ಎದುರಿಸಬೇಕು. ನೋಡಿ ನಮಗೆ ಇಲ್ಲಿ ಗುಣಪಾಠವನ್ನ ಹೇಳ್ತಾ ಇದ್ದಾರೆ ಅಲ್ವಾ? ಇವಾಗ ನಾವ್ ಯಾರಾದ್ರೂ ಇವಾಗ ಈ ಸಾಕಾರವಾದ ಅಥವಾ ನಾವೇನು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಬೆಳಗಿಂದ ರಾತ್ರಿ ತನಕ ನಾವು ಏನೆಲ್ಲ ಮಾಡ್ತಾ ಇದೀವೋ ಅದನ್ನೇನ್ ಯಾರಾದ್ರೂ ನಮ್ಮನ್ನ ವಿರೋಧಿಸಿದ್ರೆ ನಾವ್ ಹೇಗೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ನಾವ್ ಎದುರಾಳಿಗಳನ್ನ ನೋಡಿ ಈ ತರ ಮಧುರ ವಚನಗಳಿಂದ ನಾವು ಅವರ ಮನಸ್ಸನ್ನ ಪರಿವರ್ತಿಸ್ಬೇಕೇ ಹೊರತು ನಾವು ಅವ್ರ ಹತ್ರ ನಾವು ಇನ್ನ ಅವ್ರನ್ನ ಪ್ರಚೋದನೆಗೊಳಿಸುವಂತಹ ಮಾತುಗಳನ್ನ ಆಡಿ ಅವ್ರನ್ನ ಎದುರಾಕೋಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಅವ್ರ ಜೊತೆ ನಾವು ವೈರತ್ವವನ್ನ ಬೆಳೆಸ್ಕೋಬಾರ್ದು. ಯಾಕಂದ್ರೆ ಅವ್ರು ಆಗ್ಲೇ ಅವ್ರು ಇವಾಗ ಶತ್ರುಗಳಾಗಿದ್ದಾರೆ. ಯಾಕಂದ್ರೆ ನಾವು ಮಾಡುವಂತಹದ್ದು ಯಾವ್ದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಈಗ ನಾವು ಅವ್ರ ಜೊತೆ ಒರಟಾಗಿ ಮಾತಾಡ್ಕೊಂಡ್ಬಿಟ್ರೆ, ಅವಿಧೇಯವಾಗಿ ಮಾತನಾಡಿದ್ರೆ ಏನಾಗುತ್ತೆ, ಇನ್ನ ಆ ವೈರತ್ವ ಅನ್ನೋದು ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ಸಾಧ್ಯವಾದಷ್ಟು ಚೈತನ್ಯ ಮಹಾಪ್ರಭುಗಳ ಹೆಜ್ಜೆ ಗುರುತುಗಳನ್ನ ಅನುಸರಿಸಬೇಕು. ನಾವು ಚೈತನ್ಯ ಮಹಾಪ್ರಭು ಹೇಗ್ ನಡ್ಕೊಂಡ್ರು ಈಗ ಆ ಪ್ರಕಾಶಾನಂದ ಸರಸ್ವತಿ ಮತ್ತೆ ಅವರ ಅನುಯಾಯಿಗಳ ಒಡನೆ, ಅದೇ ತರ ನಾವು ಸಹ ನಡ್ಕೋಬೇಕು. ಶಾಸ್ತ್ರಗಳ ಆಧಾರಗಳನ್ನು ಉದ್ಧರಿಸುತ್ತಾ, ಆಚಾರ್ಯರ ನಿರ್ಣಯಗಳನ್ನು ನಿರೂಪಿಸುತ್ತಾ, ವಿರೋಧಿಗಳ ಮನವೊಲಿಸಲು ಪ್ರಯತ್ನ ಮಾಡಬೇಕು. ಈ ರೀತಿಯಲ್ಲಿ ನಾವು ಭಗವಂತನ ಎಲ್ಲ ಶತ್ರುಗಳನ್ನು ಸೋಲಿಸಲು ಪ್ರಯತ್ನ ಪಡಬೇಕು ಅಲ್ವಾ? ನಾವು ಶಾಸ್ತ್ರಗಳನ್ನ ಹೇಳ್ಬೇಕು. ಈಗ ಚೈತನ್ಯ ಮಹಾಪ್ರಭುಗಳು ಸಹ ಏನು ಯಾವ್ದು 11ನೇ ಕ್ಯಾಂಟೋಲಿ ಬರುವಂತಹ ಶ್ಲೋಕವನ್ನ ಅವ್ರು ಹೇಳ್ತಾರೆ ಅಲ್ವಾ? ಏನದು ಶ್ಲೋಕ ಹೇಳ್ತಾರೆ ಅವರು? ಏವಂ ವ್ರತ ಸ್ವಪ್ರಿಯ, ಅದನ್ನ ಹೇಳ್ತಾರೆ. ಅಂದ್ರೆ ಇವಾಗ ಒಬ್ಬ ವ್ಯಕ್ತಿ ಕೃಷ್ಣ ಪ್ರಜ್ಞೆಯಲ್ಲಿ ಅವರು ಪ್ರಗತಿಯನ್ನ ಸಾಧಿಸಿದ್ದಾರೆ ಅಂತಂದ್ರೆ ಅವರು ಎಷ್ಟು ಸಂತೋಷ ಪಡ್ತಾ ಇದ್ದಾರೆ ಅಂತಂತಂದ್ರೆ ಅವನು ಗಟ್ಟಿಯಾಗಿ ಹರಿನಾಮವನ್ನ ಹೇಳ್ತಾರೆ. ಕೃಷ್ಣ ಅಂತ ಹೇಳ್ಬಿಟ್ಟು ಗಟ್ಟಿಯಾಗಿ ಅವರು ಕೂಗ್ತಾರೆ. ಅವನು ನಗ್ತಾನೆ, ಅಳ್ತಾನೆ, ಕ್ಷೋಭೆಗೊಳ್ತಾನೆ, ಹುಚ್ಚನಂತೆ ಸಂಕೀರ್ತನೆ ಮಾಡ್ತಾನೆ, ಯಾರನ್ನು ಲಕ್ಷಿಸೋದಿಲ್ಲ. ನೋಡಿ ಇದು ತುಂಬಾ ಮುಖ್ಯ. ನಾವಿವಾಗ ಬೇರೆಯವ್ರ ಮುಂದೆ ಡ್ಯಾನ್ಸ್ ಮಾಡ್ಬೇಕು, ಇವಾಗ ಕೃಷ್ಣನ್ ಮುಂದೆ ಡ್ಯಾನ್ಸ್ ಮಾಡ್ಬೇಕಂದ್ರೆ ನಮ್ಗೆ ಸಂಕೋಚ. ಅಯ್ಯೋ ಅವ್ರು ಅಕ್ಕಪಕ್ಕದವ್ರು ಏನ್ ನೋಡ್ತಾರಪ್ಪ, ನನ್ನ ನೋಡಿ ಅವ್ರು ಏನ್ ಆಡ್ಕೋತಾರೋ ಅಥವಾ ಏನ್ ನೋಡ್ಕೋತಾರೋ ಅಂತ, ಏನ್ ಮಾತಾಡ್ತಾರೋ, ಏನ್ ಕಮೆಂಟ್ ಕೊಡ್ತಾರೋ ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಯಾರು ಇಲ್ಲಿ ಕೃಷ್ಣ ಪ್ರೇಮದಲ್ಲಿ ಮುಳುಗು ಹೋಗಿರ್ತಾರೆ ಅವ್ರು ಯಾರನ್ನು ಅವರು ಲಕ್ಷಿಸೋದೇ ಇಲ್ಲ. ಅವರು ಮತ್ತೆ ಭಗವಂತ ಅಷ್ಟೇ ಮಧ್ಯದಲ್ಲಿ, ಅವ್ರು ಯಾರನ್ನು ಲಕ್ಷಿಸೋದಿಲ್ಲ. ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ ಅಲ್ವಾ? ಆ ಒಂದು ಶ್ಲೋಕವನ್ನ ಅವ್ರು ಕೋಟ್ ಮಾಡ್ತಾರೆ. ಅದೇ ತರನೇ ಇಲ್ಲಿ ನಾವ್ ಯಾರ ಜೊತೆ ಮಾತಾಡ್ಬೇಕಾದ್ರೂ ಸಹ ಶಾಸ್ತ್ರಗಳಲ್ಲಿ ಏನನ್ನ ಹೇಳಿದರೆ ಅದನ್ನ ನಾವು ಹೇಳ್ಬೇಕು. ಮತ್ತೆ ನಮ್ಮ ಆಚಾರ್ಯರು ಏನನ್ನ ಹೇಳಿದ್ದಾರೆ ಅದನ್ನ ನಾವು ಹೇಳ್ತಾ ಹೋಗ್ಬೇಕು, ನಿರೂಪಿಸ್ತಾ ಹೋಗ್ಬೇಕು. ಆಮೇಲೆ ಮತ್ತೆ ಅವರ ಮನವೊಲಿಸ್ಲಿಕ್ಕೆ, ಆ ವಿರೋಧಿಗಳ ಮನವೊಲಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಈ ತರ ನಾವು ಎಲ್ಲ ಭಗವಂತನ ಶತ್ರುಗಳನ್ನೆಲ್ಲ ನಾವು ಸೋಲಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಮುಖ್ಯವಾದಂತಹ ಗುಣಪಾಠವನ್ನ ನಮ್ಗೆ ಈ ಒಂದು ಶ್ಲೋಕದಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಸೊ 6 ಗಂಟೆ ಆಯ್ತು, ಇದು ಮತ್ತೆ ದೊಡ್ಡದಿದೆ ಮತ್ತೆ. ಹರೇ ಕೃಷ್ಣ ಮಾತಾಜಿ, ಇಲ್ಲಿಗೆ ನಿಲ್ಸೋಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 6 ಗಂಟೆ ಆಯ್ತು. 6 ಗಂಟೆ ಆಗಿದೆ ಮಾತಾಜಿ. ಹರೇ ಕೃಷ್ಣ. ಹರೇ ಚೈತನ್ಯ ಚರಿತಾಮೃತ ಗ್ರಂಥ ಕಿ ಜೈ, ಜೈ. ಕೃಷ್ಣದಾಸ ಕೈಲಾಸ ಗೋಸ್ವಾಮಿ ಕಿ ಜೈ. ಜೈ, ಶಿಲ ಪ್ರಭುಪಾದ್ ಕಿ ಜೈ, ಪಂಚತತ್ವ ಕಿ ಜೈ, ಚೈತನ್ಯ ಮಹಾಪ್ರಭು ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿ ಕಿ ಜೈ, ಪುರುಷೋತ್ತಮ ಮಾಸ್ ಕಿ ಜೈ, ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಲಲಿತಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಶಿಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ.